ನವೀನ್ ಬ್ರೋ ಬರ್ತೀರಿ. ಹಾಯ್ ನವೀನ್ ಬ್ರೋ, ವೆಲ್ಕಮ್. ಕಾಫಿ ಆಂಡೆ ಏನು ಸ್ಪೆಷಲ್ ಇನಿ ಸಂಡೇ ಸ್ಪೆಷಲ್ ಅದೇ. ಗುಡ್ ಮಾರ್ನಿಂಗ್ ಎಂಕ್ ಪನದುಲ್ಲೇರು. ಹಾಯ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ ಅವರು. ಹಾಯ್ ವಾಸ್ತವ್ ಅವರು, ವೆಲ್ಕಮ್. ಕಾಫಿ ಆಯ್ತಾ ವಾಸ್ತವ್ ಅವರೇ? ರಾಧೆ ಮ್ಯಾಗ್ ತೋಜಿಜಿ ಮೆಸೇಜ್ ಬೇತೆ ಮೆಸೇಜ್ ತೋಜಿಜಿ. ಗುಡ್ ಮಾರ್ನಿಂಗ್ ಇತ್ತ ತೋಜುಂಡು ತೋಜೆ ತೋಜಿನ ಒಂಜೆ ಒಂದು ವಾಸ್ತವ ಮಾತ್ರ ಬರ್ತೀನಿ. ವಾಸ್ತವ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಾಸ್ತವ ಅವರೇ, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ ವಾಸ್ತವ ಅವರೇ? ಮತ್ತೆ ನಮ್ಮ ನವೀನ್ ಬ್ರೋದು ಕಾಫಿ ಆಯ್ತಾ? ಎಂತ ತಿಂಡಿ? ಸಪೋರ್ಟ್ ಅಲ್ಲಿದ್ದಾರೆ ವಾಸ್ತವ್ ಅವರು. ಥ್ಯಾಂಕ್ ಯು ಸೋ ಮಚ್ ವಾಸ್ತವ್ಜಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಚಾ ಅಂಡ್ ಪ್ಲೇನ್ ರೋಸ್ಟ್ ಹೋಟೆಲ್ ಅಂದೆ. ಓಕೆ ಓಕೆ, ಹೋಟೆಲ್ದ ಚಾ ಏನಿ? ಹೋಟೆಲ್ದ ಚಾ ಪಂಡ ಶೋಕಿ ಎಪ್ಪುಡತ್ತೆ. ಸಪೋರ್ಟ್ ಅಲ್ಲಿದ್ದಾರೆ ವಾಸ್ತವ್ ಅವರು. ಥ್ಯಾಂಕ್ ಯು ವಾಸ್ತವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಚಾ ಅಂಡಿ ವಾಸ್ತವ್ ಈರ್ನ ಅಂಡೆ ಚಾ ಅಂಡ್ ತಿಂಡಿ ಅಂಡ್ ಪೂರ ಅಂಡ್ ಚಾ ತಿಂಡಿ ಆಯ್ಕ ಬರ್ತೀನಿ ನಾನು ಲೈವ್. ದಾದ ಸ್ಪೆಷಲ್ ಹೆಂಗ್ ಸಜ್ಜಿಗೆ ದೋಸೆ. ಸಜ್ಜಿಗೆ ದೋಸೆ ಐಕ್ ಗೋಧಿದ ಪೊಡಿ ಮೈದಾ ಪೂರ ಮಿಕ್ಸ್ ಮಲ್ತದ. ನೀರುಳ್ಳಿ ಕಟ್ಟಿಂಗ್ ಮಕ್ಕ ಕಾಯಿ ಮುಂಚಿ ಕಟ್ಟಿಂಗ್ ಪೂರ ಮಲ್ತು ಪಾಡ್ದು ಒಂಜಿ ದೋಸೆ ಅಂಚ ಪಕ್ಕ ಚೂರು ಚೀಪೆ ಪಾಡುವ, ಸಕ್ಕರೆ ದಿನ ಬೆಲ್ಲ ಪಾಡುವ ಅಂಚ ಸಜ್ಜಿಗೆ ದೋಸೆ ಅಂದಂದು ಒಂಜೇನು ದಿನ ಒಂಜಿ ಸ್ಪೆಷಲ್ ಮಲ್ಪೊಡತ್ತೆ. ರವ ಪಾಡುವ ಗೊತ್ತಿಲ್ಲ, ರವ ದೋಸೆ ಪಂಡ ಅವು ಮಸಾಲೆ ದೋಸೆ ಲಾಕತ್ತೆ ಅಂಚತ್ತು ಒಂದು ಪೂರ ಮಿಕ್ಸ್ ಪೂರ ಪಾಡ್ದು ಮಲ್ಪುಂಡು. ಅದಕ್ಕೆ ಏನು ಮನ್ಪಿನಿ ಸಜ್ಜಿಗೆ ದೋಸೆ ಮನ್ಪಿನಿ ಅಂಚ. ಕೆಲವರ ಹೆಸರು ಅಂತ ಗೊತ್ತು ಜಂಕ್ ಹೇಳ್ತಾ ಇದ್ದಾರೆ. ವಾಸ್ತವ ಅವರು ರಿಟರ್ನ್ ಮಾಡ್ತಾರೆ, ನೀವು ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ? ವಿಡಿಯೋ ಕಮೆಂಟ್ ಮಾಡಲೇ ನವೀನ್ ಬ್ರೋ, ಆರು ರಿಟರ್ನ್ ಮಲ್ಪುಯಿರು. ವಾಸ್ತವ ಅವರೇ, ನಮ್ದು ನವೀನ್ ತುಳು ಆಗಿದ್ದಾರಲ್ಲ ಅವ್ರದ್ದು ಕೂಡ ಲೈವ್ ಉಂಟು ಇವತ್ತು. ಈ ಬೆಳಿಗ್ಗೆ 10 ಗಂಟೆಗೆ ಇರಬೇಕು ಲೈವ್. ಮತ್ತೆ ಸೋಮವಾರದಿಂದ ಶನಿವಾರ ತನಕ 8ವರೆಗೆ ಲೈವ್ ರಾತ್ರಿ. ತುಳುವಿನಲ್ಲಿ ಲೈವ್ ಮಾಡ್ತಾರೆ ಅವರು. ಕನ್ನಡ ಕೂಡ ಮಾತಾಡ್ತಾರೆ, ಚಂದ ಆಗ್ತದೆ ಲೈವ್ ಅವರದ್ದು. ಉಗ್ರಾಮ್ ರಾಹುಲ್ ಅವರು ಬಂದ್ರು. ಹಾಯ್ ರಾಹುಲ್, ವೆಲ್ಕಮ್. ರಾಹುಲ್ ಚಾಪರಿಯಾರೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಸಂಡೇ, ಹ್ಯಾಪಿ ಸಂಡೇ. ರಾಹುಲ್ ಚಾ ಆಯ್ತಾ, ಕಾಫಿ ಆಯ್ತಾ, ಎಂತ ತಿಂಡಿ? ಅಮ್ಮ ಹೇಗಿದ್ದಾರೆ? ಶುಭೋದಯ ಶುಭೋದಯ. ಶುಭ ನುಡಿ ಶಕುನದ ಹಕ್ಕಿ ಶುಭ ನುಡಿ. ನವೀನ್ ಬ್ರೋ ಎನ್ನ ನೋಟಿಫಿಕೇಶನ್ ಬರ್ತಾನೆ ಇರೇಗ 10 ಇಂಚನೆ ಯೂಟ್ಯೂಬ್ ಓಪನ್ ಆಗ ಲೈವ್ ಇತ್ತು ಅಂಚ ಬರ್ತೀನಿ ಅದಕ್ಕೆ ನೋಟಿಫಿಕೇಶನ್ ಬೈದನ. ಇನ್ನು ನೋಟಿಫಿಕೇಶನ್ ಬರ್ಪುಜ್ಜಿ ಇರೇಗಲ ಬಾರಿ ಕಮ್ಮಿ. ನೋಟಿಫಿಕೇಶನ್ ಬೈಜಿ ಯಾನು ನಾಡು ನೀರೇನು ನಾಡದು ಬರ್ತೀನಿ ಅಂದಿಯ ನೋಟಿಫಿಕೇಶನ್ ಬರ್ಪುಜಿ ಹೌದಾಯ ಅಂಚ ಮಸ್ತ್ ಜನ ಬಂದ್ಪೇರಂಡ ಈತ ನೋಟಿಫಿಕೇಶನ್ ಬರ್ಪುಜಿ ಅಕ್ಕ ಅಂದು
ಎಂಚಿನ ಕರ್ಮ ನಾಡೊಂದು ಬೊಬಿಲ ಕಾಣಿತ್ತೆ ಅತ್ತೆ ಅವೇ ಮಲ್ಲೊಂದು ವಿಷಯ ನಾಡೊಂದು ಬೊಬಿಲ ಕಾಪು ಸಂಡೆ ಮತ್ತೆ ಫ್ರೀ ಉಪ್ಪುನಿ ಅಂಚ ಅಂಚ ಸಂಡೆ ಮಾತ್ರ ಫ್ರೀ ಉಪ್ಪುನ ಅಂಚ ನಾಡೊಂದು ಬರ್ತೀನಿ ಅತ್ತೆ ಮಲ್ಲಜಿ ನಾಡ್ದಾಡಲ್ಲ ಬರ್ತರ್ತಿ ಥ್ಯಾಂಕ್ ಯು ಸೋ ಮಚ್ ಕಾದಣ್ಣ ವಿನ್ರು ಅನ್ನಿ ವಾರಿ ಒಂದು ಆಪುಣಿಂಗ್ ಕೊಂಚ ನೋಟಿಫಿಕೇಶನ್ ಬರ್ಪುಜಿ ನೋಟಿಫಿಕೇಶನ್ ಬರ್ತನ ಜನ ಬರ್ಪೇರು ನೋಟಿಫಿಕೇಶನ್ ಬತ್ತಿಗಿರದ ಕರ್ಮ ಏನು ಇಂಚಿನ ಪಿನ್ ಲೈವ್ ಅವು ಎದುರು ಇತ್ತುಂಡು ಅಂಚ ಪಾಡಿದೈತ ಮೀನಿಂಗ್ ಗೊತ್ತಚ್ಚಿ ಅವು ಕೋಪೊಡ್ತು ಇಲ್ಲ ಕೊಂಡು ಆಯ್ತಾ ಮೀನಿಂಗ್ ಕೋಪೊಡ್ತು ಇಲ್ಲ ಕೊಂಡು ಹೆಂಗ್ ಕಂಚ ಆಂಡ ಆಯ್ತಾ ಕೇಳಿದ ಆದಾಡ ಚಹಾ ಪರ್ಪುಜಿ ಅಕ್ಕ ಪನೊಂದುಲ್ಲೆ ಚಹಾ ಪರ್ಪುಜಿ ಐತೆ ಓಕೆ ತಿಂಡೆಲ ತಿನ್ಪುಜಾರ ತಿಂಡೆಲ ದಾಲೆಜ್ಜ ರಿಟರ್ನ್ ಆಗಿದೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಕಾಲ್ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ ವಾಸ್ತವ ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ ಮತ್ತೆ ಎನ್ನ ಅಕ್ಕ ಬೈಚೇರ ಇಜ್ಜಾರೆಗಿನ ಬೇಲೆ ಉಂಡು ಪನದಿತ್ತೇರು ಮಧ್ಯಾಹ್ನ ಬಕ್ಕ ಫ್ರೀ ಉಳ್ಳೆ ಪನದಿತ್ತೇರು ಬರುವೀರ್ ಬಾ ಇಂದು ಬಸ್ ಪಿನಿ ಪೋಂದಿತ್ತನ ಬರುವೀರ್ ಬೇಲೆ ಪೋನಾಗ ಚಾ ಪರ್ಪುಜಿ ಅಕ್ಕ ಪನದನ್ನೇರು ಮತ್ತೆ ಏನು ಸಮಾಚಾರ ಅಂತ ಕೇಳ್ತಾ ಇದ್ದಾರೆ ವಾಸ್ತವ ಹಾಯ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಚಾ ತಿಂಡಿ ಆಯ್ತಾ ಆಗಿದೆ ಆಗಿದೆ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ವಾಸ್ತವ್ ಥ್ಯಾಂಕ್ ಯು ಎಷ್ಟು ರೌಂಡ್ ಚಹಾ ಕುಡಿಯೋದು ಒಂದೇ ಸಲ ನಾನು ಒಂದೇ ಸಲ ಚಹಾ ಕುಡಿಯೋದು ಬೆಳಿಗ್ಗೆ ಚಹಾದೊಟ್ಟಿಗೆ ತಿಂಡಿ ಖಾಲಿ ಚಹಾ ಎಲ್ಲ ಕುಡಿಯೋದಿಲ್ಲ ನಾನು ಚಹಾ ಕುಡಿಬೇಕಾದ್ರೆ ತಿಂಡಿ ಬೇಕು ತಿಂಡಿಯೊಟ್ಟಿಗೆ ಚಹಾ ಮತ್ತೆ ಅಮ್ಮನ ಮನೆಗೆ ಹೋದ್ರೆ ಅಲ್ಲಿ ಒಮ್ಮೊಮ್ಮೆ ಚಹಾ ಕುಡಿತೇನೆ ಹಾಗೆ ಥ್ಯಾಂಕ್ ಯು ಉಗ್ರಂ ಥ್ಯಾಂಕ್ ಯು ರಾಹುಲು ಒಂದು ಉಗ್ರಂ ಉಳ್ಳತಿ ನಿಕಲ ಟೀಮಾ
ಏತು ಜನ ನೆಟ್ಟು ಉಗ್ರಾಮ್ ಟೀಮ್ಡ್ ಅತ್ತ ಕಾಲ್ ಇಂಚೆ ನೀರು ಪುದರ್ದೀತಿನ ಉಗ್ರಾಮ್ ಪಂದ್ ಉಗ್ರಾಮ್ ಪಂಡ ಟೀಮ್ ತೀರ್ ಕಾಲ್ ಇಂಚೆನೆ ಪುದರ್ದೀತಿನ ರಾಹುಲ್ ಕೋಡೆ ಕೆಲವು ಜನ ಬತ್ತಿತ್ತೀರ್ ಮಾರೆ ಉಗ್ರಂ ಪಂದು ಪುದರ್ದೀತಿನಕುಲು ಆಯ್ಕೆ ಕೇನ್ಯಾನು ಏರ ಬಕ ಬ್ಯಾಡ್ ಕಮೆಂಟ್ಸ್ ಎಲ್ಲ ಪಾಡ್ದಿತ್ತೇರ್ಗೆ ಎನ್ನ ಟೀಮ್ ಇಜ್ಜಿ ಯಾನ್ ಒರಿಯೇನೆ ಈನ ಟೀಮ್ ಇಜ್ಜ ಓಕೆ ಓಕೆ ಈ ಖಾಲಿ ಒರಿಯೇನೆ ಓಕೆ ಓಕೆ ಅವಚನ ಬೇತೆ ನಾನು ಉಗ್ರಂ ಟೀಮ್ ದಕ್ಕಲು ಬ್ಯಾಡ್ ಕಮೆಂಟ್ಸ್ ಪಾಡ್ದಿತ್ತೇರ್ಗೆ ಅಂಚ ಉಗ್ರಂ ಯಾನ್ ಸಬ್ಬು ಮಲ್ತೆ ಪ್ಲೀಸ್ ರಿಟರ್ನ್ ಮಲ್ಪೆ ಉಗ್ರಂ ನವೀನ್ ಬ್ರೋ ಆರ್ 1K ನಿಯರ್ ಉಳ್ಳೇ ರವೆ ಆರೆಗೊಂಜಿ ಒಂದು ಕೊರ್ಲೆ ಅವೆ ಗಿಫ್ಟ್ ಕೊರ್ಲೆ ಅದು 1K ನಿಯರ್ ಉಳ್ಳೇ ಅದೇ ನವೀನ್ ಬ್ರೋ 1K ಆಂಡೆ ನವೀನ್ ಬ್ರೋ ಇದ್ದಾರಲ್ಲ ಅವರು ನಿಯರ್ ಇದ್ದಾರೆ 1Kಗೆ ಹಾಗೆ ಮೊರನೆ ಅವು ಏರ ಉಗ್ರಂ ಟೀಮ್ ದಕ್ಕಲು ಕಮೆಂಟ್ ಬ್ಯಾಡ್ ಕಮೆಂಟ್ಸ್ ಪೂರ ಪಾಡ್ದಿತ್ತಿರ್ಗತೆ ಅಂಚೆ ಪೂರ ಕೋಡೆ ಒಂಜಿ ಎನ್ನೆಲ್ಲ ಇವ್ಡು ಕೆಲವೊಂಜಿ ಗಲಾಟೆ ಪುರಾಂಡು ಅಂಚಿ ಕುರಾಂಡು ಕೆಲವು ಪಾತಿರ್ತು ಅಂಚೆ ಆನೆ ಕೇನಿ ಈರು ಉಗ್ರಂ ಟೀಮ್ ದಾರನ್ ಪತ್ತಾ ಓಡು ಅಂದೆ ಪತ್ತಾ ಓಡೆ ಹೋ ಇನಿ ಕಂಪ್ಲೀಟ್ ಆವತ್ತೆ ನವೀನ್ ಬ್ರೋ ಇನಿ 1K ಸೆಲೆಬ್ರೇಷನ್ ಉಂಡಾ ನೀರ್ನ ಲೈವ್ ಉಡತೆ ನೀರು ಕೋಡೆ ಲೈವ್ ಬತ್ತಿತ್ತು ಜರತೆ ಕೋಡೆ ಪೂಜೆ ಪೋದಿತ್ತಾರ ಉಗ್ರಂ ಅವರು ರಾಹುಲ್ ನವೀನ್ ಬ್ರೋ ಡನ್ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ 7:45 ಅಂತ ಊಟ ಸಂಜೆ 4 ಗಂಟೆ ಆಮೇಲೆ ಸಂಜೆ ಲೈಟ್ ಫುಡ್ ಒಳಗಡೆ ಊಟ ಅದರ ಮಧ್ಯೆ ಡ್ಯೂಟಿ ವಾವ್ ಸೂಪರ್ ಫಸ್ಟ್ ರೌಂಡ್ 7:45 ಸೆಕೆಂಡ್ ರೌಂಡ್ ಫಸ್ಟ್ ರೌಂಡು 7:40 ಸೆಕೆಂಡ್ ರೌಂಡ್ 10:30 ಮಧ್ಯಾಹ್ನ ಊಟ ಫಸ್ಟ್ ರೌಂಡ್ 7:45 ಸೆಕೆಂಡ್ ರೌಂಡ್ 10:30 ಮಧ್ಯಾಹ್ನ ಊಟ ಸಂಜೆ 4 ಟೀ ಆಮೇಲೆ ಸಂಜೆ ಲೈಟ್ ಫುಡ್ ರಾತ್ರಿ 9 ಗಂಟೆಗೆ ಒಳಗೆ ಊಟ ಅದರ ಮಧ್ಯೆ ಡ್ಯೂಟಿ ಹೌದೌದು ಎಲ್ಲ ನಾವು ಊಟ ಮಾಡಿಯೇ ಡ್ಯೂಟಿ ಮಾಡ್ಬೇಕು ಅದರ ನಡುವಿಗೆ ನಮ್ಮ ಡ್ಯೂಟಿ ಅಲ್ವಾ ಇಜ್ಜಿ ಅಕ್ಕ ಕೋಡೆ ಮಲ್ಲ ಪೂಜೆ ಅಂದೆ ವಿಡಿಯೋ ಪಾಡ್ವೆಸು ಓಕೆ ಓಕೆ ಏನ್ ರಾಹುಲ್ ಅಕ್ಕ ಬ್ಯಾಡ್ ಕಾಮೆಂಟ್ ಪಡ್ನಕ್ಲಿಗೆ ಉಗ್ರಂ ಅಪ್ಪೆ ಅತ್ತೆ ಅಂದು ಅಂದು ರಾಹುಲ್ ಅವು ಈಲ ಉಗ್ರಂ ಪಂದ್ ಪುದರ್ದಿತಾರತ್ತೆ ಯಾನಂಚೆ ಎಣ್ಣ್ಯೆ ಈಲ ಅಕಲ್ನನೆ ಉಂದೆಟ್ಟೆ ಉಲ್ಲರ ಅಂದ್ ಎಣ್ಣ್ಯೆ ಅಂಚೆ ಎಣ್ಣಿನೆ ಬಕ್ಕಾದಲ್ಲ ಇಜ್ಜಿ ಐಕೆ ಅನ್ಕೆ ನೀರ್ ಒರಿಯೇನ ಅತ್ತಿ ನಿಕಲ ಗ್ರೂಪ್ ಉಂಡ ಈರು ಅಂಚಕ್ಕೆ ಎಣ್ಣೆ ಗೊತ್ತಾಂಡೆ ಈರ್ ಪಾಡು ಜರ ಅವು ಗೊತ್ತುಂಡು ಈರಕ್ಲೆ ಕಮೆಂಟ್ ಪಣಕ್ಲೆ ಸಪೋರ್ಟ್ಲ ಮಲ್ಪುಜಾರ ಅವು ಗೊತ್ತು ನಿಂಕ್ ಆಂಡ ಯಾನ್ ಕೇಳಿ ಜಸ್ಟ್ ಕೇಳಿ ನಿಂಚ ಪಂಡ ಕೋಡೆ ಎನ್ನ ಲೈವ್ ಕೆಲವು ಜನ ಬತ್ತಿತ್ತಿರತ್ತೆ ಅಂಚ ಐಕೆ ಯಾನ್ ಟೀಮ್ ಕಟ್ಟುಜಿ ಏರ್ನಾಳ್ ಟೀಮ್ ಪೂಪುಜಿ ಯಾನ್ ಒರಿ ಸಿಂಗಲ್ ಸಿಮ್ಮ ಓಕೆ ಓಕೆ ಉಗ್ರಂ ಅವರೇ ಅವೇ ನಮ್ಮೊಂದು ನಮಕ್ ಗೊತ್ತನೆ ಆ ಕುಲ್ಲ ಒಪ್ಪೊಡಿ ಎನ್ನ ಮನಸ್ರಾಂಡ್ ಈರ್ನಲ ಅವು ಟೀಮ ಅಂಚಾಂಡ್ ಪಕ್ಕ ಈರೈಕ್ ಪುರ ಒಂದು ಇಜ್ಜರತೆ ಅಂಚಾನ್ ಕೇಳಿ ನಮ್ಮ ಡೈರೆಕ್ಟ್ ಕೇಳಿ ಹೇಳಲ್ಲ ದಾಯ ಗೊತ್ತೆ ನಮ್ಮ ಕ್ಲಿಯರ್ ಆಪಡತೆ ಕ್ಲಿಯರ್ ಮಾಡ್ಕೊಡ ಆಪು ಅದರ ಮಂದ್ರೆ ಏನಾದ್ರೂ ಕಾಮಿಡಿ ಮಾಡ್ಕೊಂಡಿರೋದು ಅಷ್ಟೇ ರಜೆ ಸಿಕ್ಕಿದರೆ ಮನೆಗೆ ಅಲ್ಲಿ ಸ್ವಲ್ಪ ದಿನ ತೋಟದ ಕೆಲಸ ಮಾಡುವುದು ಬರುವುದು ಅಷ್ಟೇ ನೀವು ಕೆಲಸಕ್ಕೆ ಎಲ್ಲಿರುವುದು ಬೆಂಗಳೂರಲ್ಲಿಯಾ ವಾಸ್ತವ ಅವರೇ ತೋಟ ಇದೆಯಾ ಜೀವನ ಇಷ್ಟೇ ಅಲ್ವಾ ಮಳೆ 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 ಇಣೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ ನೀವು ಲೈವ್ ಮಾಡೋದಿಲ್ವಾ ವಾಸ್ತವ ಅವರೇ ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯ್ತು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಇಣೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ ಉಡುಪಿ ಕುಂದಾಪುರ ಶೆಟ್ಟಿ ಎಕ್ಸ್ಪ್ಲೋರ್ಸ್ ಅವ್ರು ಬಂದ್ರೆ ಹಾಯ್ ಅಕ್ಕ ಯಾನ ಕೂಡ ಬತ್ತೆ ಬಲೆ ಬಲೆ ಶೆಟ್ಟಿ ಅವರು ಎಂಚೊಲ್ಲಾರು ಬಕ್ಕ ದಾದ ವಿಶೇಷಪುರ ಕಾನೋಡೀರ್ ಚಾಪರಿಯರ ತಿಂಡರ ದಾದ ತಿಂಡಿ ಬಾಳಲ್ಲಿ ಒಂದಾಗಿ ಬಾನಮ್ಮ
ಜೊತೆಯಾಗಿ ಕ್ಷಣ ಕ್ಷಣವೂ ನಮಗಾಗಿ ನೆರವಾಗೋ ಬೆಳಕಾಗಿ. ಈನ ಮೋನೆ ತೋಜುಜಿ ಇತ ಮೋನೆ ತೋಜ್ಪೋಡ ಮೋನೆ ಇನಿ ಬೊರ್ಚಿಂದಿ ಮೂಜಿ ಮೊನೆ ತೋಜೊಂದುಂಡು ಆಜಿ ಕಣ್ಣು ತೂವೊಂದುಂಡು ಲೆತ್ತನ ಲೆತ್ತನ ಮೋನೆನ ಹೈಟ್ ಮಲ್ದೆ ಅಂಚ ಮೋನೆ ತೋಚ್ಪದುಜಿ ಬೊರ್ಚಿಂದು ಇಂಜಿನೀಕ್ ಮೋನೆ. ಸೂಪರ್ ಸಾಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಅಕ್ಕ, ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ದೇಗಿ ಅಂದಿ ಮೋನೆ ಎಂಚಿನ ಮೋನೆ ತೂಪಿನ ಎಂಚಿನ ಮೋನಿನ ದಾದೊಂಡು ತೂವೇರೆ ಅದೇ. ಥ್ಯಾಂಕ್ ಯು ಸೂರ್ಯ. ಸೂರ್ಯ ಕಾಫಿ ಆಯ್ತಾ? ಎಂತ ತಿಂಡಿ? ಶೆಟ್ರೆ ಕಾಫಿ ಬರಿಯಾರ? ದಾದ ತಿಂಡಿ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆಲ್ಕಮ್ ಆಯ್ತಾ ನಿಮ್ಗೆ ಸೂರ್ಯ ಶೆಟ್ಟಿ ಅವರಿಗೆ ಎಲ್ಲರಿಗೂ ವೆಲ್ಕಮ್. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಮೋನೆ ಲಕ್ಷಣ ಉಂಡು ಅವು ಈರೆಪನುಡು ಶೆಟ್ರೆ ಮೋನೆ ಲಕ್ಷಣ ಉಂಡು ಏರ್ಪನ್ನಿ ಏಲ ಮೋನೆ ಎಂಕೆ ಬಡ್ಚಿ ತೋಜಿ ಮೋನೆ ಅಂಚ ಎನನಿ ಅಂತೂ ಓಡತೆ ಮಸ್ಸಲ ಬೋರಿಂಗ್ ಆಪಣೆ ಎನನಿ ಅನ್ ಇಂಚ ತುಪಿನ್ ನಿಗುಲ್ ಪುರ ಎಲ್ಲ ತೋಜ್ಜಾರ ಐಕ್ ಬಡ್ಚಿದ್ ಮೋನೆ ಬಡ್ಚಿದ್. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೂರ್ಯ ಅವರೇ, ಥ್ಯಾಂಕ್ ಯು. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು. ಕಾಂಚನ ಗಂಗಾ ಏರಲಿ ಪ್ರೀತಿ, ಚಂದ್ರಮಂಡಲ ಸುತ್ತಲಿ ಪ್ರೀತಿ, ನಿನಗಾಗಿ ಪ್ರಾಣ ನೀಡುವೆ, ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು. ಸೂರ್ಯ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ರಶಾಂತ್ ಅವರು ಬಂದ್ರು. ಹಾಯ್ ಪ್ರಶಾಂತ್, ಗುಡ್ ಮಾರ್ನಿಂಗ್. ಎಂಚೋಲ ಪ್ರಶಾಂತ್ ಬ್ರೋ, ಚಾ ಪರಿಯರ ತಿಂಡಿ ತಿಂಡರ ದಾದ ತಿಂಡರು ದಾದ ಪರಿಯರ್ ಪನುಲಿಯಾ ಲೈಕ್ ಕೇನೊಂದು ಮಾರ పోండు ഞാൻ ഇത്തെ ಮಲ್ಲಿಜ್ಜಿ ಏಪ ಕೊಂಡಲ್ಲ ಮಲ್ಲಿಜ್ಜಿ ಲೈಕ್ ಅವು ಕೊರ್ಪೇರಿ ಲಾಸ್ಟ್ ಅಲ್ಲ ಕೊರ್ದು ಹೋಗ್ಪೇರಿ ಮಲ್ಲಿಜ್ಜಿ ನವೀನ್ ಬ್ರೋ ಅವರ ನೆನೆಪುಪ್ಪುಜಿ ನಮಕ್. ವಾವ್ ಸೂಪರ್ ವಾಯ್ಸ್ ಮನೋಲೆ. ಥ್ಯಾಂಕ್ ಯು ಪ್ರಶಾಂತ್ ಬ್ರೋ, ಥ್ಯಾಂಕ್ ಯು. ಕಾಫಿ ಆಯ್ತಾ ಪ್ರಶಾಂತ್ ಬ್ರೋ? ಎಂತ ತಿಂಡಿ? ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ವಾನಂಚಿನ ಹೊಸಗಾನ. ನಾನಿನಗೆ ನೀ ನನಗೆ ಜೀವನ ನಗುತ್ತಲಿದೆ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ಎಲ್ಲರೂ ಪಿನ್ ಐಡಿಗೆ ಕನೆಕ್ಟ್ ಹೌದೌದು, ಎಲ್ಲರೂ ಪಿನ್ ಐಡಿಗೆ ಕನೆಕ್ಟ್ ಆಗಿ ಶೆಟ್ರೆ ಯಾನೊಂಜಿ ಗೊಂದು ಕೊರ್ಪೆ ನೀಲಿ ಕೊರ್ಪೆ ಈರೊಂಜಿ ನಮ್ಮ ನವೀನ್ ಬ್ರೋ ಗೊಂಜಿ ಕನೆಕ್ಟ್ ಅಲ್ಲಿ ಅವೇ ಆನ ಚಾನಲ್ ಪೋದೊಂಜಿ ಒಂದು ಮಲ್ಪಲೆ ಗಿಫ್ಟ್ ಕೊರ್ಲೇರೆ ಗೊಂಜಿ ಅವೇ. ಮನಶ್ರೀ ಅವರು ಬಂದರು. ಹಾಯ್ ಮನಶ್ರೀ ಅವರೇ, ವೆಲ್ಕಮ್. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ವರವು ನೀನು, ಕೈಯ ಹಿಡಿದು ನಡೆ ಕೊನೆವರೆಗೂ ಜೀವ ನೀನು, ಮದುಕು ಕೊಟ್ಟ ವರವು ನೀನು. ಥ್ಯಾಂಕ್ ಯು ಶೆಟ್ರೆ ಅಂತ ಹೇಳ್ತಾ ಇದ್ದಾರೆ.
ಶೆಟ್ಟಿ ಎಕ್ಸ್ಪ್ಲೋರ್ ಅವರೇ ಒಂದು ಗಿಫ್ಟ್ ಕೊಡಿ ಆಯ್ತಾ, ಎಂಚ ಗಿಫ್ಟ್ ಕೊಟ್ಕೊಂಡು. ಓ ಮೈ ಗಾಡ್, ನೀವು ಇಲ್ಲಿ ಪಿನ್ ಐಡಿ ಉಂಟಲ್ಲ ನೋಡಿ, ನವೀನ್ ತುಳುಲಾಗ್ ಅಂತ ಇರ್ತೇನೆ ಪಿನ್ ಮಲ್ದೆ. ಅವಳು ಉಂಡತೆ, ಅವಳು 3 ಡಾಟ್ಸ್ ಉಂಡತೆ, 3 ಡಾಟ್ಸ್ ಕ್ಲಿಕ್ ಮಲ್ಪ್ಲೆ. ಕ್ಲಿಕ್ ಮಲ್ತದ ಚಾನಲ್ ಆಕ್ಟಿವಿಟಿ ಬರ್ಪುಂಡು. ಚಾನಲ್ ಆಕ್ಟಿವಿಟಿ ಬರ್ತೇಕ ಅವಳು ಆರ್ನ ಮೋನೆದ ಮಿತ್ತು ಕ್ಲಿಕ್ ಮಲ್ಪ್ಲೆ ಅಡೆ ಪೋದು ಆರ್ನ ಚಾನಲ್ ಬರ್ಪುಂಡು. ಅಪ್ಪ ಸಬ್ಸ್ಕ್ರೈಬ್ ಬಟನ್ ಉಂಟು, ಅಡೆ ಕ್ಲಿಕ್ ಮಲ್ಪೊಡು ಇರು ಒಂಜಿ ಗಿಫ್ಟ್ ಕೊರ್ಲಕ ಆಪುಂಡು ಇರು. ನಾನು ಈತು ಪೂರ ಪಂಡ್ರೆಜ್ಜಿ ನೆಟ್ ಅಣ್ಣ ಇರೇ ಗೊತ್ತುಜಿ ಬಂಡಾರ ತೈ ಕೊಂಚಿ ಪನ್ಪಿನಿ ಅರ್ನಿ ಅವೇ. ಹಾಯ್ ಮನಶ್ರೀ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಮನಶ್ರೀ ಅವರೇ, ನವೀನ್ ಬ್ರೋಗೆ ನೀವು ಗಿಫ್ಟ್ ಕೊಟ್ಟಿದ್ದೀರಾ? ಮನಶ್ರೀ ಅವರೇ ಕೊಡ್ಲಿಲ್ಲದಿದ್ರೆ ಒಂದು ಕೊಡಿಯಾ, ಅವರು 1Kಗೆ ನಿಯರ್ ಇದ್ದಾರೆಯಾ, ಕೊಡ್ತೀರಾ? ನೋಡಿ ನೋಡಿ ಚೆಕ್ ಮಾಡಿ ಒಮ್ಮೆ ಕೊಟ್ಟಿದ್ದೀರಾ ಅಂತ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಎಲ್ಲರೂ, ಅವರು 1Kದು ನಿಯರ್ ಇದ್ದಾರೆ ಆಯ್ತಾ, ಹೆಲ್ಪ್ ಮಾಡಿ ಒಮ್ಮೆ. ಏರೋ ಮೋನೆ ತೋಚ್ಪಾರ ಪನ್ನಿ, ಮೋನೆ ತೋಚ್ಬೇಕಂತೇಳಿ ಬರ್ತೇನೆ. ಮೋನೆ ತೋಚ್ಪಾರ ಮನಸ್ಸು ತೆಜ್ಜಿ ಮಾಡ್ಬೇಕು ಮೋನೆ. ಶೆಟ್ಟಿ ಅವರಿದ್ದೀರಾ? ನನಗನ್ನು ಕೂತ್ಲಕೊಂಡು ಹಾಯ್ ಮನಶ್ರೀ ಅವರು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಉಂಟು ಮೆಸೇಜ್ ಎಲ್ಲ ಹೋಗಿದೆ ಮಾರ್ರೆ. ಓಕೆ ಓಕೆ, ಥ್ಯಾಂಕ್ ಯು ಶೆಟ್ಟಿ ಅವರು, ಥ್ಯಾಂಕ್ ಯು ಸೋ ಮಚ್. ಅವೇ ಆರ್ 1K ದ ನಿಯರ್ ಉಳ್ಳೇ ಬಕ್ಕ ನೆಕ್ಸ್ಟ್ ಆರ್ನ ಚಾನಲ್ ಮೋನೋ ಆಪುಂಡು. 1K ಬಕ್ಕ ಪೆಟ್ಟಿಗೆ ಆರ್ನ ಚಾನಲ್ ಮೋನೋ ಆಪುಂಡು ಅತ್ತೆ ನವೀನ್ ಬ್ರೋ. ನಿಖಲ ಪೂರ ಸಹಕಾರ WH ಕಂಪ್ಲೀಟ್ ಆವಡು. ಭಾನುವಾರದ ವಿಶೇಷ ತಿಂಡಿ ಏನು ಮಾಡಿದ್ದೀರಾ? ನಾನು ರವಾ ದೋಸೆ ಮಾಡಿದ್ದೇನೆಯಾ. ಓಕೆ ಥ್ಯಾಂಕ್ಸ್ ಶೆಟ್ರೆ. ಬೊಕ್ಕ ದುರ್ಗಕ್ಕಾಗ ಥ್ಯಾಂಕ್ ಯು ವೆಲ್ಕಮ್. ಎಂಕುಲು ಥ್ಯಾಂಕ್ ಯುಲ ಪನ್ಪೆ, ಎಂಕುಲ ವೆಲ್ಕಮ್ ಎಂಕುಲೆ ಪನ್ಪಿನಿ, ಅಡ್ಲೆ ಎಂಕುಲೆ ಪನ್ಪಿನಿ. ಬೊಕ್ಕ ಕಾಸೇ ಕಾಸು ಅಂದಿ ಬಕ್ಕ $100 ಕಂಪ್ಲೀಟ್ ಆವಚ್ಚಾ ಕಾಸು ಓಡಿ. ಗಾನಕ್ಕೆ ಹೋಗಿಲ್ಲ ಆಗಮನ, ಹೌದೌದು ಗಾನಕ್ಕೆ ಹೋಗಿಲ್ಲ ಆಗಮನವ ಎಂತದ್ದು ನನಗೆ ಗೊತ್ತಿಲ್ಲ ಮಾರ್ರೆ. ಅದು ಸುಮ್ಮನೆ ನನಗೆ ಹೆಸರು ಗಾನಕ್ಕೆ ಹೋಗಿಲ್ಲ ಅಂತ. ನಾನು ಸ್ವಲ್ಪ ಸ್ವಲ್ಪ ಆಡುದಲ್ಲವಾ, 1-2 ಲೈನ್ ಆಡುದು. ವಾವ್ ಜಿಗ್ಗ ದಾಲ ಜಿಗ್ಗಿಜ್ಜಿ ಜಿಗ್ಗ ಗಿಜ್ಜದಾಲೆ ಜಿಂಚರಿ ಏಪಲಿ ಇಪ್ಪಲಕನೆ ಉಳ್ಳೆ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. $100 ಅನ್ನಾಗ 2030 ತಂದೆ ಆದುಪ್ಪು ಮಾರ್ರೆ. ಅದೇ ನವೀನರು ಆದುಪ್ಪು 2030 2050 ಆಪುಣ ಎರೆ ಗೊತ್ತು. ಫಸ್ಟ್ WH आवडते ಅವಳ ದಾನಗೆ ಸಮಯ ಆಪುಣ ದುಮ್ಮೆ ಕುಜಲ್ ಪುರ ಬೊಲ್ದ ಒಂದ್ ಬೈದ್ ನನ್ನ ಫುಲ್ ಬೊಲ್ದ ಆಪುಣ $1 ಕಂಪ್ಲೀಟ್ ಆನಾಗ ದಾಲ ಪೊಕ್ಕ ವರ ಆಪುಣ ಈ ಬೈಟಿಗೆ ಬತ್ತಿನೇ ಪೊಕ್ಕಡೆ ಅಂದ ಆಪುಣ ವರಾರ ಅತೆ ಇತ್ತೆ ಬತ್ತದಾತನ ಅರ್ಧ ಮುಟ ಬಂದ್ ಬೈದ ಕಾಲ್ವಾಸಿ ಬೈದ ನನ್ನ ಪಿರ ಪೋಯರ್ಲ ಆಪು ಜಂಚ ಆತನ ಆರ್ ಶೆಟ್ರು ಪೋಯರಾ ಶೆಟ್ರೆ ಉಲ್ಲರಾ ಶೆಟ್ರೆ ಅವರು ಇದ್ದೀರಾ ಪ್ರಶಾಂತ್ ಈರ್ ಮೇರೆಗೆ ನವೀನ್ ಬ್ರೋಗು ಗಿಫ್ಟ್ ಕೊಡ್ತಾರೆ ಕೊಡ್ತಿದ್ದೀನಿ ಒಂಜಿ ಕೊರ್ಲೆ ನಂಗೆ 100 ವ್ಯೂಸ್ ಬರ್ಪಿನಿ ಒಡೆಗ್ 100 ವ್ಯೂಸ್ ಬರ್ಪುಜಿ ನಮ್ಮ ವಿಡಿಯೋ ತೂಪಿನ ಜೊತೆ ಇರ್ಲ ನೀವೊಂದು ಎಂಕ್ ಎನ್ನ ವಿಡಿಯೋ ವ್ಯೂಸ್ ಇಪ್ಪುಜಿ ಬಾರಿ ಬಂಗೋಡು ಐವ ಅಜ್ಜಿಪ್ಪ ದುಮ್ಮದೆ ಕೊಂತೆ ಬರೋದಿತ್ತು ನಿತ್ಯದ ಆಲ ಬರ್ಪುಜಿ ಬೊರ್ಚಪ್ಪ ಕಂಟಿನ್ಯೂ ಮಲ್ಪುಗ ಕಾಸು ಪೊಡ್ಚಿಂಡ ಪಾಡ್ಜಿಡ ಹೌದೌದು ಅಂದಿ ಕಂಟಿನ್ಯೂ ಮಲ್ಪೊಡ ಆಪುಂಡು ಎಂಕ್ ಒಂಜಿ ಸಬ್ಸ್ಕ್ರೈಬ್ ಅಂದೆ ಚಾನಲ್ ಉಂಡೆ ಇರ್ನ ಅವಕ್ಕ ನವೀನ್ ಬ್ರೋ ಕೊರ್ಪೇರಿರೆಗ್ ಇರ್ನ ಚಾನಲ್ ಇರೆಗ್ ಒಂದು ಬೋಡ ಸಬ್ಬು ಬೋಡ ಅವಕ್ಕ ರಿಟರ್ನ್ ಮಲ್ಪೇರ ತೂದು ಅತಿ ಇರು ಒಂದು ಪಾಡ್ದಾರೆ ಯಾರು ವಿಡಿಯೋ ಕಮೆಂಟ್ ಪಾಡ್ದುಪ್ಪ ಏರಿಯೇ ನವೀನ್ ಬ್ರೋ ನವೀನ್ ಲಾಗ್ಗೆ ಗಿಫ್ಟ್ ಕೊಟ್ಟಿದ್ದೇನೆ ಥ್ಯಾಂಕ್ ಯು ಮನಶ್ರೀ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಅವರು 1Kದು ನಿಯರ್ ಇದ್ದಾರೆ ಥ್ಯಾಂಕ್ ಯು ನೀವು ಬೇಕಾದರೆ ಕಮೆಂಟ್ ಹಾಕಿ ಅವರಿಗೆ ಆಯಿತಾ ಅವ್ರು ಬಂದು ನಿಮ್ದು ವಿಡಿಯೋ ಇದ್ರೆ ವಿಡಿಯೋ ನೋಡಿ ರಿಟರ್ನ್ ಕೊಡ್ತಾರೆ ಆಯಿತಾ ಥ್ಯಾಂಕ್ ಯು ಹಾಂ ಅವರ 2 ಐಡಿಯಲ್ಲಿ 994 ಸಬ್ಬಿದ್ದೀನಿ 6 ಆಗಬೇಕಲ್ಲ 6 ಆಗಬೇಕು ನಮ್ಮ ರಾಜ್ ಬ್ರೋ ಕೊಟ್ಟಿದ್ದಾರೆ ಅಂತ ಕೇಳುವ ಹಾಯ್ ರಾಜ್ ಬ್ರೋ ವೆಲ್ಕಮ್ ರಾಜ್ ಬ್ರೋ ನಿಮ್ಮದು ತಿಂಡಿ ಆಯಿತಾ ಕಾಫಿ ಆಯಿತಾ ಗುಡ್ ಮಾರ್ನಿಂಗ್ ನಿಮಗೆ ನಮ್ದು ಇಲ್ಲಿ ಪಿನ್ ಐಡಿ ಉಂಟಲ್ಲ ರಾಜ್ ಬ್ರೋ ಅವರಿಗೆ ನೀವು ಗಿಫ್ಟ್ ಕೊಟ್ಟಿದ್ದೀರಾ
ಕೊಡ್ಲಿಲ್ಲದಿದ್ರೆ ಒಂದು ಕೊಟ್ಟು ಬಿಡಿಯಾ. ಅವರು ನಮ್ದು ಇದುಂಟಲ್ಲ 1Kದು ನಿಯರ್ ಇದ್ದಾರೆಯಾ, ಮತ್ತೆ ಸೆಲೆಬ್ರೇಟ್ ಮಾಡ್ತಾರೆ ಅದು 1Kದು ಅವರ ಲೈವ್ ಅಲ್ಲಿ. ಇನ್ನು 6 ಆಗ್ಬೇಕು, 6 ಒಂಜಿ ಸಾರ ಮಣ್ಣ ಒಂಜಿ 2 ಮೂಜಿ ಹೆಚ್ಚ ಒಡಿಯೇ ನವೀನ್ ಬ್ರೋ ದಯಪಂಡ ಸಾರತ ಮೂಜಿ ನಾಲ ಆವಡು ವರಲ ಲೆಸ್ ಆಪುಂಡು ಐದು ಬಕ್ಕ ಇರು ಒಂದು ಮಲ್ಪ್ಲೆ ಸೆಲೆಬ್ರೇಟ್ ಮಲ್ಪ್ಲೆ ಅವೆನ್ ಸಾರತ ಐನು ಪತ್ತಾಯಿ ಬಕ್ಕ ಸರತ ಐನು ಆಜಾಯ್ಕ ಇಜಿನ ವರಲ ಮನದನ ಲೆಸ್ ಆಪುಂಡು ಅವು ನಮ ಉಲ್ಲ ಪನಂಜಲ್ಲೇರು. ಓಕೆ ಓಕೆ ಶೆಟ್ರೆ, ಓಕೆ ಓಕೆ ಬಕ್ಕ ಎಂಚೊಲ್ಲರೆ ಹೆಲ್ತ್ ಎಂಚ ಉಂಡಿರ್ನ ಶೆಟ್ರೆ. ಚಾಪರಿಯರ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ಸಹೋದರಿ, ತಡವಾಗಿ. ಓಕೆ ಓಕೆ ರಾಜ್ಪುರ್, ಥ್ಯಾಂಕ್ ಯು ಸೋ ಮಚ್. ನಿನ್ನೆ ನೀವು ಬರ್ಲಿಲ್ಲ ಅಲ್ಲ, ಎಲ್ಲರಿಗೆ ರಾಖಿ ಕಟ್ಟಿದ್ದೀನಿ ನಾನು. ಅವರಿಗೆ ಕೈ ಕೊಟ್ಟಿದ್ದು ನಾನು, ಈಗ ಕೈ ಇಟ್ಟು ಬಿಟ್ಟಿದ್ದೇನೆ ಕೈಗೆ ಅವರದ್ದು, ಅವರು ಕಟ್ಟಿಕೊಳ್ತಾರೆ ಮತ್ತೆ ಹಾಗೆ. ಅನ್ನಂದು ಅವು ಆಪುಣಂಚ ಪತ್ತು ಕಮ್ಮಿ ಆಪುಂಡು ಹೊರ ದಾದಂದಿ ಗೊತ್ತಾಪುಜಿ ಕರ್ಮ. ನಮ್ಮ ಉಲ್ಲ ದುರ್ಗಾ ಮೇಡಮ್ ಸಬ್ಬಾಗಿದೆ ನವೀನ್ ಬ್ಲಾಗ್. ಓಕೆ ಓಕೆ ಥ್ಯಾಂಕ್ ಯು ಮನಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್. ನವೀನ್ ಬ್ರೋ ಮನಶ್ರೀರಿಗೆ ಸಬ್ಬಲ್ ಒಂದು ಗಿಫ್ಟ್ ಕೊಡ್ತೇರಿಗೆ ತೂಲೆ ಅವೇ ಅರೆ ಕೊಂಚ ಥ್ಯಾಂಕ್ಸ್ ಪಲ್ಲೆ ಪತ್ತು ಕಮ್ಮಿ ಆಯ್ನ ಅಂದಂದು. ನವೀನ್ ಬ್ರೋ ಡನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ನವೀನ್ ಬ್ರೋ ಡನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ನೀ ಬಂದರೆ ಮೆಲ್ಲನೆ ಎದೆ ಜಿಮ್ಮಿತು ಚಲ್ಲನೆ, ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತು, ಕಾರಂಜಿಯಾಗಿ ಒಮ್ಮೆ ಬಂದಿತು. ನಿಖಿಲ್ ಕುಮಾರ್ ಅವರು ಬಂದ್ರು. ಹಾಯ್ ನಿಖಿಲ್ ಕುಮಾರ್, ವೆಲ್ಕಮ್. ನಿಖಿಲ್, ನೀವು ನಮ್ಮ ಗುಡ್ ಮಾರ್ನಿಂಗ್ ನಿಮ್ಗೆ. ನೋಡಿ ನಿಮ್ಗೆ ಇದು ಕೊಡ್ತೇನೆ ನಾನು, ನೀಲಿ ಕೊಟ್ಟಿದ್ದೇನೆ. ನಮ್ದು ಇಲ್ಲಿ ನವೀನ್ ಬ್ರೋ ಇದ್ದಾರೆ ಅಲ್ಲ, ಅವರಿಗೊಂದು ಕನೆಕ್ಟ್ ಆಗಿ ಆಯ್ತಾ, ಅವರಿಗೊಂದು ಗಿಫ್ಟ್ ಕೊಡಿ ಆಯ್ತಾ. ನವೀನ್ ನಿಖಿಲ್ ಅವರೇ, ನಮ್ದು ಇಲ್ಲಿ ನವೀನ್ ತುಳು ಲಾಗ್ಸ್ ಅಂತ ಪಿನ್ ಐಡಿ ಹಾಕಿದ್ದೇನೆ ನಾನು, ಅವರಿಗೊಂದು ಗಿಫ್ಟ್ ಕೊಡಿ ಆಯ್ತಾ. ನಿಖಿಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅದು ಆಯ್ತಲ್ಲ, ನಂದು ಚಾನಲ್ ಇಲ್ಲ. ಓಕೆ ಮನಶ್ರೀ, ಓಕೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಮನಶ್ರೀ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ದಾಲ ರಿಕವರಿ ಇಜ್ಜಿ ಅಕ್ಕ ಅಂದೆ ಆಪುಂಡಿ ಮಂಡೆ വെച്ചാൽ ഇത് ഫ്രീ അത് മൈൻഡ് ഫ്രീ പൊടിയില്ല പൂര സരിയാപ്പും ದೇವೇರನು ಎನ್ನೋಳು ದಿನೋಲ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ, ಜಗವೇನೇ ಹೇಳಲಿ. ಥ್ಯಾಂಕ್ಸ್ ಮನಶ್ರೀ ಅಕ್ಕ ಅಂತ ಹೇಳ್ತದೆ. ಅದು ಮನಶ್ರೀ ಅಕ್ಕ ಅಲ್ಲ, ಅವರು ಇದು ಅಕ್ಕಲ್ಲ ಅಣ್ಣ ಅವರು ಮನಶ್ರೀ. ಅಣ್ಣಿ ಅಕ್ಕತ್ ಶೇರ್ ಹೋಲ್ಡರ್ಸ್ 2 ಸಬ್ ಕೊರಿ ಅಂದೆ ಹೀರೋ. ಗುಡ್ ಮಾರ್ನಿಂಗ್ ನಿಖಿಲ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ನಿಖಿಲ್ ಕುಮಾರ್ ಯಾಕೆ ಹಾಯ್ ಹೇಳುದಾ? ಅಣ್ಣ ಅಂತ ಹೇಳ್ತಾ ಇದ್ದಾರೆ ನವೀನ್ ತುಳು ಲಾಗ್ಸ್ ಅವರು. ಐ ಆಮ್ ಬಾಯ್ ನವೀನ್ ಅವರೇ ಅಂತ ಹೇಳ್ತಿದ್ದಾರೆ. ಅದು ಮನಶ್ರೀ ಉಂಟಲ್ಲ, ಹಾಗೆ ಅವರ ಮನಸ್ಸಲ್ಲಿ ನೀವು ಗಲ್ ಅಂತ ಆಯ್ತು ಹಾಗೆ. இருமுடி கட்டு சபரிமலைக்கு நெய்யபிஷேகம் மணிகண்டனுக்கு. ನಂದೀಶ್ ಶೆಟ್ಟಿ ಅವರು ಬಂದರು. ಹಾಯ್ ನಂದೀಶ್ ಶೆಟ್ಟಿ ಅವರು, ವೆಲ್ಕಮ್. ನಂದೀಶ್ ಅವರೇ ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ ನಿಮ್ಮದು? ಓಕೆ ಮನಶ್ರೀ ಬ್ರೋ, ಜಾಯಿನ್ ಮೈ ಲೈವ್ 10 ಯು ಆರ್ ಫ್ರೀ. ಹೌದೌದು, 10 ಗಂಟೆಗೆ ಅವ್ರದ್ದು ಲೈವ್ ಉಂಟು ಇವತ್ತು, ಜಾಯಿನ್ ಆಗಿ ಆಯಿತಾ. ಅವರು ಪ್ರಶ್ನೆ ಕೇಳ್ತಾರೆ, ಮತ್ತೆ ಪದ್ಯ ಹೇಳ್ತಾರೆ, ಮತ್ತೆ ಜೋಕ್ ಹೇಳ್ತಾರೆ, ಮತ್ತೆ
ಮತ್ತೆ ಒಗ್ಗಟ್ಟು ಹೇಳ್ತಾರೆ, ಎಲ್ಲ ಆಲ್ರೌಂಡರ್ ಅವರು. ಎಲ್ಲ ಚೆಂದ ಆಗ್ತದೆ ಅವರ ಲೈವ್. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ನವೀನ್ ಬ್ರೋನ ಲೈವ್ಗೆ, ಮತ್ತು ಅವರಿಗೆ 1K ಆಗಲಿಕ್ಕೆ ಹೆಲ್ಪ್ ಮಾಡಿ. ನಂದೀಶ್ ಅವರ ಶೆಟ್ಟಿ ಹಾಂ ಅಂತ ಹೇಳ್ತಾ ಇದ್ದಾರೆ. ನಂದೀಶ್ ಅವರೇ, ನಿಮ್ಮದು ಚಾನಲ್ ಇದೆಯಾ? तू ही रे तेरे बिना मैं कैसे जीऊं ಇಂಜಿ ಸಲ ಏನ ಮಲ್ಪೊಡ ಅಂದೆ ಆಪುಂಡು ಬುಲ್ಪುನಿಯಾ ಬುಲ್ಪುನಿಯಾನ್ ಬುಲ್ಪೊಚ್ಚಿ ನೀವು ಕೂಗಬಾರ್ದು. ಈರು ಬುಲ್ಪುನಗ ಎನ್ನೊಂಜಿ ಪದ್ಯ ಎನ್ನಲಿ ಯಾನ್ ಪದ್ಯ ಬನ್ಪೆತ್ತೊಂಜಿ ಜಮೀನ್ ಎನ್ನಲಿ ಅಪ್ಪಗ ಬುಲಿಪರ್ ಬರ್ಪುಜಿರಿ. ಓಕೆ, ಲೈಕ್ ನನ್ನ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕುಲಾಲ್ ಬ್ರೋ, ಥ್ಯಾಂಕ್ ಯು. ಲೈಕ್ ಕೊಡದವರೆಲ್ಲರೂ ಲೈಕ್ ಕೊಡಿ ಆಯ್ತಾ. ನಂದೀಶ್ ಅವರೇ, ಲೈಕ್ ಕೊಡೋದಿದ್ರೆ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಟ್ಟು ಬಿಡಿ ಆಯ್ತಾ. ಜನ್ಮೋಗಿ ಬತ್ತಿ ಬುಕ್ಕ ಉನ್ನ ನಮನಾದ ದಿನ ಆತ ದಿನ ನೆನೆಯೋಡಮ್ಮ ಭ್ರಮರಾಂಬೆನೇ, ಆತ ದಿನ ನೆನೆಯೋಡಮ್ಮ ಭ್ರಮರಾಂಬೆನೇ. ಬನ್ನಾಗಾಲ ಕನಿಯರೆಜ್ಜಿ ಪೋನಾಗಾಲ ಕೊನಿಯರೆಜ್ಜಿ ಆಂಡಲಾತ ದಿನಟೆ ಕಾಸು ಒರೆಪ ಭೂಮಿಗೆ. ನಂಕಿ ನೆಲ ಶಾಶ್ವತತ್ತು ಧರ್ಮ ಕರ್ಮ. ಶಬರಿಮಲೆ ಹಾಡು ಹಾಡಿ ಅದಷ್ಟೇ ಬರುದಾ ನಿಖಿಲ್? ಅದಷ್ಟೇ ಬರುದು. இருமுடி கட்டு சபரிமலைக்கு நெய் அபிஷேகம் மணிகண்டனுக்கு. ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಅದಷ್ಟೇ ಬರುದು, ಬೇರೆ ಬರ್ತದೆ ಅದರ ಹಿಂದೆ ಇದು ಪಿಕ್ಚರ್ ಇದುಂಟಲ್ಲ ಅದರ ಸಾಂಗ್. ಬನ್ನಿ ಜನರೇ ಬನ್ನಿ, ಅಕ್ಕನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತಮ್ಮನಿಗೂ ಸಪೋರ್ಟ್ ಮಾಡಿ. ಹೌದೌದು, ಅಕ್ಕ ಮತ್ತು ತಮ್ಮನಿಗೆ ಸಪೋರ್ಟ್ ಮಾಡಿ. ಹಾಯ್ ಸಂಗೀತ ಅಂತ ಹೇಳಿದ್ರೆ ಹಾಯ್ ರಜನಿ ಅವರೇ, ವೆಲ್ಕಮ್. ರಜನಿ ಅವರೇ, ನಮ್ದು ಇಲ್ಲಿ ಪಿನ್ ಐಡಿ ಉಂಟಲ್ಲ ನವೀನ್ ತುಳು ಲಾಗ್ಸ್, ಅವರಿಗೊಂದು ಗಿಫ್ಟ್ ಕೊಡಿ ರಜನಿ ಅವರೇ. ಅವರು 1K ನಿಯರ್ ಇದ್ದಾರೆಯಾ, ಒಂದು ಹೆಲ್ಪ್ ಮಾಡಿ ನೀವು. ಅವರಿಗೊಂದು ಗಿಫ್ಟ್ ಕೊಡಿ ಆಯ್ತಾ, ಅವರ ಚಾನಲ್ಗೆ ಹೋಗಿ ಗಿಫ್ಟ್ ಕೊಡಿ ಆಯ್ತಾ. 1K ಆಗಲಿ ಅವರದು ಬೇಗ. ಆಲ್ ಅಂತ ಹೇಳ್ತಾ ಇದ್ದಾರೆ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ, ನಿನ್ನಿ ನಾಮಕ್ಕೆ ಕೊನೆಯಿಲ್ಲ, ನಿನ್ನ ದಯೆಗೆ ಎಣೆಯಿಲ್ಲ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ, ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಬಾಳಿಗೆ ದೀಪ ನೀನಾದೆ. ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಬಾಳಿಗೆ ದೀಪ ನೀನಾದೆ. ಮಾತಿನ ಚೇತನ ನಿನ್ನಿಂದ, ಮಾತಿನ ಚೇತನ ನಿನ್ನಿಂದ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ ರಜನಿ ಅವರು. ಕಿರಣ್ ಅವರು ಬಂದರು. ಹಾಯ್ ಕಿರಣ್ ಅವರೇ ವೆಲ್ಕಮ್. ಕಿರಣ್ ಅವರೇ ನೋಡಿ, ಇಲ್ಲಿ ಪಿನ್ ಐಡಿ ಇದೆ ಅಲ್ಲ, ಅವರಿಗೊಂದು ಗಿಫ್ಟ್ ಕೊಡಿಯ ಕಿರಣ್ ಅವರೇ. ಅವರು 1Kಗೆ ನಿಯರ್ ಇದ್ದಾರೆ ಆಯ್ತಾ. ಕಿರಣ್ ಅವರೇ ವೆಲ್ಕಮ್. ನೋಡಿ ಇಲ್ಲಿ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯ್ತಾ, ಅವರಿಗೊಂದು ಗಿಫ್ಟ್ ಕೊಡಿ. 1Kದು ನಿಯರ್ ಇದ್ದಾರೆ ಅವರು. ನಮ್ಮ ಬೊಕ್ಕೊರಿಯಾಗ ಉಪಕಾರ ಮಲ್ತುಂಡ ನಂಕ್ ಅಕ್ಲಿರ್ದು ಉಪಕಾರ ಐಜಿಂದಲ್ಲ ಬೇತಕ್ಲಿರ್ದು ಆಪುಂಡು ಮನ್ಪಿರ ಒಂದು ನವೀನ್ ಬ್ರೋಕ 100%. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ, ಹಸಿವಿನಲ್ಲೂ ಹಬ್ಬನೇ ದಿನವು ನಿತ್ಯ ಯುಗಾದಿಯೇ ನನ್ನ ನಿನ್ನ ಬಾಳಿಗೆ. ಯಾನ್ ಮುರಣಿ ವೇದಕ್ಕ 1K ಆಯರೆ ಸಪೋರ್ಟ್ ಮಲ್ತೆ ಇನಿ ಈರಿ ಎಂಕ ಸಪೋರ್ಟಿಂಗ್ ಮಲ್ತಂದುಲ್ಲಾರು ಅಂದ ಸಪೋರ್ಟು ಮಲ್ಪೇರು ಅತಿ ಬರಿಯ ಹೆಲ್ಪ್ ಆಪೇರು, ಖಂಡಿತ ಹೆಲ್ಪ್ ಆಪೇರು ಅತಿ.
ಸುನಿಲ್ ಅವರು ಬಂದರು. ಹಾಯ್ ಸುನಿಲ್ ಅವರೇ, ವೆಲ್ಕಮ್. ಸುನಿಲ್ ಅವರೇ ನೋಡಿ, ಇಲ್ಲಿ ನಮ್ಮದು ನವೀನ್ ಬ್ರೋನ ಪಿನ್ ಮಾಡಿದ್ದೀನಿ ಐಡಿಗೆ. ನೀವು ಒಂದು ಕನೆಕ್ಟ್ ಆಗದಿದ್ರೆ ಒಂದು ಕನೆಕ್ಟ್ ಆಗಿ, ಅವರು 1Kಗೆ ನಿಯರ್ ಇದ್ದಾರೆ ಆಯಿತಾ, ಒಂದು ಹೆಲ್ಪ್ ಮಾಡಿ. ಗುಡ್ ಮಾರ್ನಿಂಗ್ ಸುನಿಲ್ ಅವರೇ, ಕಾಫಿ ಆಯಿತಾ ನಿಮ್ಮದು? ಯಾರೆಲ್ಲ ನವೀನ್ ಬ್ರೋಗೆ ಕನೆಕ್ಟ್ ಆಗಿಲ್ಲ, ನವೀನ್ ತುಳುಲಾಗೆ ಕನೆಕ್ಟ್ ಆಗಲಿಲ್ಲ, ಕನೆಕ್ಟ್ ಆಗಿ. ಓಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸುನಿಲ್ ಅವರು, ಥ್ಯಾಂಕ್ ಯು. ಅವರದ್ದು ಕೂಡ ಲೈವ್ ಉಂಟು. ನವೀನ್ ಯಾರು ಗೊತ್ತುಂಟ ಸುನಿಲ್ ಅವರೇ, ನವೀನ್ ಬ್ರೋ ಕೂಡ ಲೈವ್ ಉಂಟು, ಚಂದ ಲೈವ್ ನಡೆಸಿಕೊಡ್ತಾರೆ ಅವರು. ಎಲ್ಲರೂ ಜಾಯ್ನ್ ಆಗಿ, ಮತ್ತೆ 10 ಗಂಟೆಗೆ ಉಂಟೀಗ. ತುಳುವ ನಾಡದ ಸಿರಿ ಚಾವಡಿಡು ಪೊಡಿ ಮಡಲ ಕೊಡಿಯಡಿಟು ಬಂಗಾರ ಸಿಂಗಾರ ಮಲ್ತೊಂದು ಪೋನಗ ಮಾಯ್ ಕೊಯ್, ಅದು ಗೊತ್ತಿಲ್ಲ. ಬಂಗಾರ ಸಿಂಗಾರ ಮಲ್ತೊಂದು ಪೋನಗ ಓಕೊ ನೋಡು ಮಾಯೊಡೆ ಸಿರಿ ಅತೆ ಅವು ಸರಿ ಬರ್ಪುಜಿ ಅನಿರಿಗೋಸ್ಕರ ಪನ್ನಿ ಒಂದು ಪದ್ಯ. ಆಯ್ತು ಅಕ್ಕ ನಿಮ್ದು ಅಂತ ಹೇಳ್ತಾ ಇದ್ದಾರೆ. ಆಗಿದೆ ನಂದಾಗಿದೆ. ಹೆಲೋ ಫ್ರೆಂಡ್ಸ್, ಎಲ್ಲರೂ ನನಗೆ ಕನೆಕ್ಟ್ ಆಗಿದ್ದೀರಾ? ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇದ್ದಾರೆ ನವೀನ್ ಅವರು. ನಿಖಿಲ್ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಿಗೆ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಡಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ನಮ್ಮ ತುಳುನಾಡು ನಮ್ಮ ಹೆಮ್ಮೆ. ಹೌದೌದು, ಖಂಡಿತ ಖಂಡಿತ. ನಮ್ಮ ತುಳುನಾಡು ತುಳುವೆರೆಂಕುಲು ತುಳುವ ನಾಡಿದ ಬಾಲೆಲೆಂಕುಲು, ತುಳುವೆರೆಂಕುಲು ತುಳುವ ನಾಡಿದ ಬಾಲೆಲೆಂಕುಲು. ಸಾಂಗ್ಗೆ ಜೈ ಅಂತ ಹೇಳ್ತಾ ಇದ್ದಾರೆ, ದುರ್ಗಕ್ಕಗೆ ಜೈ ಅಂತ. ಥ್ಯಾಂಕ್ ಯು. ಚೆಲುವಿನ ಚಿತ್ತಾರ ಸಾಂಗ್ ಪಲ್ಲೆ, ಚೆಲುವಿನ ಚಿತ್ತಾರದ. ಉಲ್ಲಾಸದ ಹೂ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನಳೆ ಅರಿಯುತ್ತಿದೆ ಕಣ್ಣಲ್ಲಿ, ಮುಂಜಾನೆಯುನಿ ಮುಸ್ಸಂಜೆಯನಿ ನನ್ನೆದೆಯ ಬಡಿತವು ನೀ, ಹೃದಯದಲ್ಲಿ ಇಳಿದವನಿ, ಮೊದಲು ನನ್ನೊಳಗೆ ಉದಯಿಸಿದ ಆಸೆಯು ನೀ, ನನ್ನವನೇ ಎಂದಿಗೂ ನೀ, ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಳಿ. ಓಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ದಕ್ಷಿಣ ಕನ್ನಡ ಜಿಲ್ಲೆಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಕನಸೋಯಿದು ನನಸೋಯಿದು ನನ್ನೆದೆಯಲಿ ಬಂದ ಪ್ರೇಮ ಸಿಂಚನ, ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತ ರೋಮಾಂಚನ. ತುಳುವ ನಾಡದ ಸಿರಿ ಚಾವಡಿಡು ಪೊಡಿ ಮಡಲ ಕೊಡಿಯಡಿಟು ಸಿಂಗಾರ ಪಿಂಗಾರ ಮಲ್ತೊಂದು ಜೋಗೊಡು ಓ ಕೊನೊಡು ಮಾಯೊಡೆ ಸಿರಿ. ಒಂದು ಸರಿ ಅವು ಬರ್ಪಿಜಿ. ಕೋಲ ಕಂಬುಲ ನಾದ ತಂಬಿಲ ಅಂಕ ಆಯನದ ಬೂಡು ನಮ್ಮ ತುಳುವ ನಾಡು. ಅತೆ ಅವು ಪದ್ಯನ ಅತ್ತತೆ ತುಳುನಾಡು. ನಮ್ಮ ಈ ತುಳುನಾಡು ಪುಟ್ಟಿನೇ ನಮ್ಮ ಪುಣ್ಯ ಅತಿ.
പൊല്ലൊടു പൊല്ലയെ തുളനാട് ಸಾರಯ ಸೆಳೆದ ತಾಮರ ನಮ ಭಾಷೆ. ನಾವು ಹುಟ್ಟಿಲ್ಲ ನಮ್ಮ ಕರ್ಮ. ನೀವು ಎಲ್ಲಿರುವುದು ಸುನಿಲ್ ಅವರೇ? ನೀವು ತುಳುನಾಡಿ ಅಲ್ವಾ ಇರುದು? ತುಳುನಾಡಲ್ಲಿ ಅಲ್ವಾ? ಮತ್ತೆ ಎಲ್ಲಿರುದು? ಬ್ಯಾಂಗ್ಳೂರಾ? ನೀವು ಇಲ್ಲಿಗೆ ಬನ್ನಿ, ಮತ್ತೆ ಬಂದು ಹೋಗಿ. ಇನ್ನೆಲ್ಲ ತುಳುನಾಡಿನಲ್ಲಿ ಇನ್ನು ಆಟಿ ಒಂದು ಹೋಗ್ಲಿ, ಮತ್ತೆ ತುಳುನಾಡು ಎಲ್ಲ ಹಬ್ಬವೇ. ಇನ್ನು ಹಬ್ಬ ಸ್ಟಾರ್ಟ್ ಆಗ್ತದೆ, ಇನ್ನು ಹಬ್ಬಗಳ ಸುರಿಮಳೆ. ಇನ್ನು ಗುಡ್ ಮಾರ್ನಿಂಗ್ ಅಂತ ನಮ್ಮಿಸ್ ಅವರು ಬಂದ್ರು. ಹಾಯ್ ನಮ್ಮಿಸ್, ವೆಲ್ಕಮ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ. ಗುಡ್ ಮಾರ್ನಿಂಗ್ ನಮ್ಮಿಸ್ ಅವರೇ, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ ನಿಮ್ದು? ಮೈಸೂರಲ್ಲಿ ಕೂಡ ಇನ್ನು ನಮ್ದು ದಸರಾದು ಸ್ಟಾರ್ಟ್ ಆಗ್ತದಲ್ಲ ಇನ್ನು ಸ್ವಲ್ಪ ದಿನದಲ್ಲಿ. ಅಲ್ಲೇ ನಂಗೆ ಕೆಲಸ ಕೊಡಿಸಿ ಬರ್ತೇನೆ. ಹೌದಾ? ನಾನು ಎಲ್ಲಿ ಕೆಲಸ ಕೊಡಿಸೋದು ಮಾರ್ರೆ, ನನ್ಗೆ ಅಷ್ಟು ಯಾರ್ದು ಗುರ್ತ ಇಲ್ಲ. ನಾನು ಮನೆಯಲ್ಲಿ ಮಾತ್ರ ಇರೋದು, ಯಾರ್ದು ಅಷ್ಟು ಗುರ್ತ ಇಲ್ಲ ನನ್ಗೆ. ಆಯ್ತು, ಗೋಧಿ ದೋಸೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸೂಪರ್. ನೆಕ್ಸ್ಟ್ ತಿಂಗಳು ಕೊನೆಯಲ್ಲಿ ಶುರು. ಹೌದೌದು, ಇನ್ನು ಗೌಜಿ ಅಲ್ಲಲ್ಲ, ಮೈಸೂರು, ನಮ್ಮ ಮಂಗಳೂರು, ಎಲ್ಲ ಕಡೆಗಳಲ್ಲಿ ಕೂಡ ದಸರದ್ದು. ಹಬ್ಬ 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 ಹಬ್ಬ, ಎಲ್ಲ ಕಡೆಯೂ ಹಬ್ಬ. ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಮಿಸಸ್. ಥ್ಯಾಂಕ್ ಯು ನಮ್ಮ ಮಿಸಸ್, ಥ್ಯಾಂಕ್ ಯು ಸೋ ಮಚ್. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ನಮ್ಮ ಮಿಸಸ್, ನಮ್ಮ ಇಲ್ಲಿ ಪಿನ್ನೈಡ್ ಉಂಟಲ್ಲ ನವೀನ್ ತುಳುಲ, ಒಂದು ವೇಳೆ ಕನೆಕ್ಟ್ ಆಗದಿದ್ರೆ ಒಂದು ಗಿಫ್ಟ್ ಕೊಡಿ ಅವರಿಗೆ. ಅವರು ಇದು ಎಂತ ಇದು 1K ನಿಯರ್ ಇದ್ದಾರೆ ಆಯ್ತಾ. ಇಲ್ಲಿ ಉಂಟು ನಮೀಸ್ ಅವ್ರು ಸೂಪರ್ ಅಂತೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ, ಅಷ್ಟೇ ಬರುದು. ನಮೀಸ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಿಖಿಲ್ ಅವರು ಓಕೆ ಅಂತ ಹೇಳ್ತಾರೆ. ಏನೇ ಅದು ನಮ್ಮ ವಯಸ್ಸು ನಡೆಯುವಷ್ಟು ಆಡಂಬರ ದಸರಾ ಇನ್ನೆಲ್ಲೂ ನಡೀಲಿಕ್ಕಿಲ್ಲ. ನಮ್ಮದು ಇಲ್ಲಿ ಮಂಗಳೂರಲ್ಲಿ ಕುದ್ರೋಳಿಯಲ್ಲಿ ಕೂಡ ಹಾಗೆ ನಡೀತದೆಯಾ, ತುಂಬ ಚಂದ ನೋಡಲಿಕ್ಕೆ. ನಾನು ಮೈಸೂರಿಗೆ ಬರಲಿಲ್ಲ ನಮ್ಮದು ದಸರಾಕ್ಕೆ, ಹಾಗೆ ನೋಡಲಿಲ್ಲ. ನಾನು ಕುದ್ರೋಳಿದಾದರೆ ನೋಡಿದೆ ನಮ್ಮ ಮಂಗಳೂರು ದಸರಾ, ಸೂಪರ್. ನಾನು ಮೈಸೂರು ನೋಡಲಿಲ್ಲ, ಈಗ ಟಿ ವಿಯಲ್ಲೆಲ್ಲ ನೋಡೋದು, ಅದು ಕೂಡ ಸೂಪರೇ, ಎರಡೂ ಕೂಡ ಸೂಪರೇ. ಒಂಜಿ ವಿಡಿಯೋ ಬತ್ತಂಡು ತೂಲೆ ದುಬಾಯಿ ಆಟಿದ ತಮ್ಮನ. ಓಕೆ ರವೀನ್ ಬ್ರೋ, ತೂಪೇವೆ. ಕಣ್ಣೀರು ಹಾಕಬೇಡಿ, ಅದು ಕಣ್ಣೀರಿನ ಸಾಂಗ್, ಅದಕ್ಕೆ ಸ್ವಲ್ಪ ಕಣ್ಣೀರು ಹಾಕಿದ್ರೇನೆ ಸ್ವಲ್ಪ ತೂಕ ಜಾಸ್ತಿ ನಮೀಸ್ ಅವರೇ. ಅದು ಪ್ರೇಮದ ಕಾದಂಬರಿ ಉಂಡಲ್ಲ, ಅದು ಕಣ್ಣೀರು ಹಾಕಿದ್ರೇನೆ ಸ್ವಲ್ಪ ಅದಕ್ಕೆ ತೂಕ ಜಾಸ್ತಿ. ಯಾನ್ ಸಾಂಗ್ ಪೂರ ಬರೆಪೆ ಅಂದೆ ಶೆಟ್ರೆ, ಸಾಂಗ್ ಬರೆಪರ ಇರು ಅಂದೆ ಗ್ರೇಟ್ ಇರು. ಇಂಗ್ಲೀಷ್ ಸಾಂಗ್ ಪಂಡ್ರೆ ಬೇತಕುಲ್ಪ ಪಾರಿನ ಸಾಂಗ್ ಪನ್ಪಿನ ಮಾತ್ರ ಯಾರು ಬರೆಯರ ಗೊತ್ತು. ಅವರಿಗೆ ಕನೆಕ್ಟ್ ಆಗಿ ತುಂಬ ದಿನ ಆಗಿದೆ, ಅವರ ಲೈವ್ಗೆ ಹೋಗ್ತೀನಿ ನಾನು. ಹೌದಾ ನಮೇಶ್? ಓಕೆ ಸಾರಾತೆ, ಥ್ಯಾಂಕ್ ಯು. ಹಾಯ್ ನವೀನ್ ಬ್ರದರ್, ರಕ್ಷಾಬಂಧನ ಶುಭಾಶಯಗಳಂತ ಹೇಳ್ತಾ ಇದ್ದಾರೆ. ಸುಮಾರು 3 ಲಕ್ಷಕ್ಕೆ ಹೆಚ್ಚು ಜನ ಸೇರುತ್ತಾರೆ ಮೈಸೂರದ. ಹೌದೌದು, ಜನ ಜಾಸ್ತಿ ಸೇರ್ತಾರಲ್ಲ. ಹೌದೌದು, ಎಲ್ಲ ಕಡೆಗಳಿಂದಲೂ ಬರ್ತಾರೆ ಜನ ಅಲ್ಲಿಗೆ. ನಾನು ಇಲ್ಲಿವರೆಗೂ ಕೂಡ ಬರಲಿಲ್ಲ ಮೈಸೂರು ದಸರಾ ಟೈಮಲ್ಲಿ, ಹಾಗೆ ನನಗೆ ಅಷ್ಟು ಗೊತ್ತಿಲ್ಲ. ಅದೇ ಟಿ ವಿಯಲ್ಲಿ ನೋಡ್ತೇನೆ, ತುಂಬ ಜನ ಇರ್ತಾರೆ. ಕುದ್ರೋಳಿ ಮತ್ತೆ ಉಚ್ಚಿಲ ದಸರಾ, ಹೌದೌದು, ಕುದ್ರೋಳಿ ಮಕ್ಕ ಉಚ್ಚಿಲ ದಸರಾ, ಅದು ಕೂಡ ತುಂಬ ಗೌಜಿ ಆಗ್ತದೆ, ಅಲ್ಲಿ ಕೂಡ ಜನ ಸೇರ್ತಾರೆ ತುಂಬ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮೀಸ್ ವಿಶ್ ಯು ದ ಸೇಮ್ ಅಂತ ಹೇಳ್ತಾ ಇದ್ದಾರೆ. ನಮೀಸ್ ಅವ್ರ ಸಪೋರ್ಟಿಂಗ್ ಆಗಿದೆ. ಥ್ಯಾಂಕ್ಸ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 15 ನಿಮಿಷ ಇದ್ದೇನೆ, ಮತ್ತೆ ಲೈವ್ ಎಂಡ್ ಮಾಡ್ತೇನೆ ಆಯ್ತಾ. ಮತ್ತೆ ನೋಡುವ, ಮತ್ತೆ 1 ಗಂಟೆಗೆ ಇಲ್ಲದಿದ್ದರೆ ಪ್ರೀತಿ ಸಿಸ್ನ ಲೈವ್ ಇಲ್ಲದಿದ್ದರೆ 1 ಗಂಟೆಗೆ, ಇಲ್ಲದಿದ್ದರೆ 2 ಗಂಟೆಗೆ ಬರ್ತೇನೆ. ಮತ್ತೆ ನೋಡ್ಬೇಕು, ಸರಿ ಟೈಮಿಂಗ್ಸ್ ಇಲ್ಲ.
ತುಂತುರು ಅಲ್ಲಿ ನೀರ ಹಾಳಿ ತೆಮ್ಮಲಪ್ಪಿ ಸಾಯಲಿಕ್ಕೆ ಉಂಟು. ಹೌದೌದು, ಕಣ್ಣೀರು ಹಾಕಿ ತೆಮ್ಮಲ, ಅದರಲ್ಲಿ ಒಂದು ಅದು ಸೀನ್ ಉಂಟಲ್ಲ, ಕಣ್ಣೀರು ಹಾಕಿ ತೆಮ್ಮಲಪ್ಪುದು ಕೆಮ್ಮು ಬರುದು. ಹೌದೌದು, ಚಂದಾಗ್ತದೆ ಮಾತ್ರ ಅದು. ನನ್ನ ಕತೆಗೆ ಅಂತ್ಯ ಬರೆದು ಕವಿಯು ಹರಸಿದ ನನ್ನನು ಅಂಚತೆ. ಹಾ, ನೀವೇ ನಂಗೆ ಅಣ್ಣ ತಮ್ಮ, ನಂಗೆ ಆ ಭಾಗ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂದರ ಸಿಸ್ ಬಂದ್ರು. ಹಾಯ್ ಮಂದರ ಸಿಸ್, ವೆಲ್ಕಮ್, ಗುಡ್ ಮಾರ್ನಿಂಗ್. ಫ್ರೀ ಉಳ್ಳಾರ ಮಂದರ ಸಿಸ್? ರಾಹುಲ್ ಕೇಂದು ಪೋಯಿರ್ ಮಂದರ ಸಿಸ್. ಸಿಸ್ಮಾ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಬನ್ನಿ ಸಿಸ್ಮಾ, ನೀವು ಕೂಡ ಬನ್ನಿ. ಓಯ್ ಓಯ್ ಅಂತ ಹೇಳ್ತಾ ಇದ್ದಾರೆ. ದಾದಾಂಡಿ ಮಂದರ ಸಿಸ್ ಪ್ರತಿದಿನ ಸಂಜೆ 6:30ಕ್ಕೆ ನನ್ನ ಲೈವ್ ಇರುತ್ತೆ, ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಿಸ್ಸಿಸ್ ಎಲ್ಲರೂ ನನ್ನ ಲೈವ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನವೀನ್ ಬ್ರೋ ಅಂತ ಹೇಳ್ತೇನೆ. ಮಂದರ ಸಿಸ್, ನೀವು ನವೀನ್ ಬ್ರೋಗೆ ಕನೆಕ್ಟ್ ಆಗದಿದ್ರೆ ಕನೆಕ್ಟ್ ಆಗಿ, ಅವರು ಮನ್ಕೆದು ನಿಯರ್ ಇದ್ದಾರೆಯಾ? ಮತ್ತೆ ನಾನು ಬರ್ತೇನೆ. ಓಕೆ ಓಕೆ ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಹಿರಿನ ಕಾರ್ಕಿ ನಮ್ಮ ತೂದು ಬೊಲೆದಯೇ ಹಿರನ ಅಭಯನ ನಮ್ಮ 11 ಉಂತುದಯೇ ಯಾನ್ ಬರಿಯನಿ ಕೊರಗಜ್ಜನ ಪದ್ಯ ಅಂದೆ ಬರಿಲೆ ಬರಿಲೆ ಹಿರೇನ ಕಾಕನ ಮಾತುದು ಇತ್ತೆಲ್ಲ ಅಕ್ಕಿನಿ ಯಾನ್ ಅಂದೆ ಮಂದರ ಸಿಸ್ಟರ್ ಅಜೆತ್ತನ. ಗುಡ್ ಮಾರ್ನಿಂಗ್ ಮಂದಾರಕ್ಕ. ಸ್ಯಾಡ್ ಸಾಂಗ್ ಹೇಳಬೇಡಿ ಮಾರ್ರೆ, ನನಗೆ ಬೇಜಾರಾಗುತ್ತೆ. ಹೌದಾ ನಮ್ಮೀಸ್ ಅವರೇ? ಬೇಡ ಬೇಡ, ಹಾಗಾದರೆ ಅದು ಬೇಡ, ಕ್ಯಾನ್ಸಲ್. ಸ್ಯಾಡ್ ಸಾಂಗ್ ಕ್ಯಾನ್ಸಲ್. ಮಂದಾರ ಅವರೇ ಗುಡ್ ಮಾರ್ನಿಂಗ್, ಆಯ್ತಾ? ಕಾಫಿ ಆಯ್ತು ಅಂತೇಳಿ ಸೂಪರ್ ಅಂತೇಳಿ. ರಾಹುಲ್ದು ಅದಕ್ಕೆ ಕೇನುಗೆ ಲೈವ್ಗೆ ಬೈಜೀರು ಕೇನು ಅಕ್ಕ ಬೈಜೀರ ಎನ್ನ ಅಕ್ಕ ಬೈಜೀರ ನಾವು ಕೇಳೊಂಜಿಲ್ಲದೆ ಆ ಪೊರ್ಲು ಉಳಿತೆ ಭಾರಿ ಶೋಕಾಪಿ ಲಿಂಕ್ ಎನ್ನ ಅಕ್ಕ ಬೈಜೀರ ಅಂದಕ್ಕೆ ನೇತು ಪೊರ್ಲುದು ಗೊತ್ತಂಡೆ ಅವು ಮೆಸೇಜ್ ಎನ್ನ ಅಕ್ಕ ಬೈಜೀರ ಅಂದ್ ಹೆಂಗೆ ಖುಷಿ ಆಪಿ ನಾವು ಕೇರ್ನಾಗ ಅಂಚ. ಹಾಯ್ ಮಂದಾರ ಮೇಡಮ್, ತಿಂಡಿ ಆಯ್ತು ಅಂತ ಕೇಳಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮಿಸ್ ಅವರು ಗುಡ್ ಅಂತ. ನವೀನ್ಗೆ 4 ID ಕೊಡ್ತೆ, ನಾನೊಂದು 4 ID ಇಡ್ತೀನ ಕೊರ್ಲಿ ಮಂದಾರ ಸಿಸ್. ಒಂದು ಮಲ್ತು ತಜಪೋಚಿ ಪೊಕ್ಕು ಬೊಕ್ಕು ಒಂಚು ಮಲ್ತು ತಜಪೋಚಿ ಆವಡ್ಚಿ వచ్చి ಮನಸಾರೆ ಅವರೇ ಅವು ಪೂರ ಪೋಯಿನಿ, ಅವು ಪೂರ పోతుండ్ಗೆ ಅವು ಅಡ್ರೆಸ್ ಇಜ್ಜಂಡೆ పోతుంಡ್. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಮೊನ್ನೆ 10 పోయిನಿ, ಅವು ಓಡಿపోయిನಿ ನವೀನ್ ಬ್ರೋ 10ಲ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ ಸವಿನೆನ ಪಲಿ ಬರೆದೆನು ಓಲೆ. ಕೋಡೆಲ್ಲ ಲೈ ಬಲ್ದಿರ ಅವಳ್ಡ ಪನೊಂದು ಈರು ಈರಾ ಸೂಪರ್ ಸೂಪರ್. ನಾಡೊಂದು ಪೋದು ಲಡೈ ಮಲ್ದೆ ಪನೊಂದು ಅಂದ ತಾಯಿಯೇ. 6:30ಕ್ಕೆ ನನ್ನ ಲೈವ್ಗೆ ಬನ್ನಿ. ತುಳು ಭಾಷೆ ಅಂತ ಹೇಳ್ತಿದ್ರೆ, ಹೌದು ತುಳು ಭಾಷೆ ಸೂಪರ್, ನಮ್ಮ ಭಾಷೆ ಸೂಪರ್, ಕನ್ನಡ ಭಾಷೆ ಸೂಪರ್, ಎಲ್ಲ ಭಾಷೆಗಳು ಕೂಡ ಸೂಪರ್. ಅಂದರೆ ನಮಗೆ ನಮ್ಮ ಭಾಷೆ ಹೆಚ್ಚು ಸೂಪರ್. ಹಾಗೆ ರಮೇಶ್ ಅಬ್ಬಿಸ್ ಅವರು ಸಪೋರ್ಟಿಂಗ್ ಅಂದಿದ್ದಾರೆ. ಅಕ್ಕ ಪಂದ್ ಕೋಡೆಯನ್ನು ಲೈವ್ಗೆ ಬೈಜಿರತ್ತೆ ಅವ್ವೇ ಬೇಜಾರು ಮಲ್ಪೊಚ್ಚಿ ಅಕ್ಕ ಪನ್ಪಿನಕುಲೇ ಕಮ್ಮಿ ಮಾರ್ರೆ ಮಂದರ ಸಿಸ್. ವೈರಲ್ ಇತ್ತುಂಡ ದಾಲ ವೈರಲ್ ಇಜ್ಜಿ ಕರ್ಮದ ಓಲ್ ವೈರಲ್ పోతుండు, అవి ఏ పని పోతుండు వైరల్. అವು ಪೂರ ಕ್ಯಾನ್ಸಲ್ ಆತಂಡು, ಏ ಹೊರದಲ್ಲಿ ಕೂಡ ಬುರ್ಲಿ ಕ್ಯಾನ್ಸಲ್ ಆತನಿಗೆ. ಹಪ್ಪೆ ಇರೆನ ತಿಳಿಕಿಡೊಂಜಿ ಸತ್ಯ ಧರ್ಮದ ಓಂಕಾರ ಇರೆನ ನಂಬುದು ಬರ್ಪುನ ಜನಕ್ ಇರೆನ ನೆರಳ್ಡು ಪರಿಹಾರ ಯಾನು ಬರೆಯನ ಕಾಪುದಮ್ಮನ ಪದ್ಯ ಅಂದೆ ಬರೆಯರ ಇರು ನೀರು ಬರೀತಿನ ಶೋಕುಂಡಿ ಅಯ್ಕೊಂದು 2 ಸೋಕುದ ಕಳ ರಾಗ ಪಾಡ್ಪಲ್ಲಿ ಶೋಕಾಪು ಇಂಕ ಬರ್ಪುಜಿ ರಾಗ ಅಕಲ್ ಪಂಡಿರ್ನೆ ಅನ್ಬಕವೆನ್ ಪನ್ಪೆ. ತುಳುವನಾಡ ಧರ್ಮ ತುಡರ್ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣಿಗೆ ಸತ್ಯ ಕರಿಯಜ್ಜ ಕೊರಗದನಿಯ ಬಾನದಿ ಬೇರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾನದಿ ಬೇರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ. ಬೇತಲ ಇವ್ರು ಇತ್ತೀರು ರಾಹುಲ್ ಅಂದೆ. ನಮೀಸ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ದಾದ ತಿಂಡ್ರೆ ಮಲ್ತಾರಿ ಮಂದಾರ ಸಿಸ್
ಅವು ಮಂದಾರಕ್ಕನ ನಾಡೊಂಡು ಪೋಯಿನಿ ಅದು ಅವರ ಬಿರೋಡೆ ಪೋತಿಂತೋ ಜೋಡು 998 ಸಬ್ ಆಗಿದೆಗೆ ನಾನು ಅಡ್ಡ ಹುಡ್ಗಿ ನವೀನ್ ಬ್ರೋ ಒಂಜಿ ಕೆ ಗಂಜಿ ನಾಳೆ ನೆಚ್ಚಾವಡು ವೈರಲ್ ಕರ್ಮ ಮಂದಾರ ಸಿಸ್ ವೈರಲ್ ಇಂಚಿ ವೈರಲ್ ಯಾಪನೆ ದೇಯ್ದಿರ ದಾಯಕ್ ದೇಯ್ದಿರ ಹೆಂಗ್ ಗೊತ್ತುಜ್ಜಿ ಮನಶ್ರೀ ಅವರೇ ಅಂತ ಹೇಳ್ತಾ ಇದ್ದಾರೆ ಮಂದಾರ ಸಿಸ್ ರಿಷಬ್ ಶೆಟ್ಟಿ ಎನ್ನ ರಿಲೇಷನ್ ಅಂದೆ ಹಿಂದೂ ಹುಳಿ ಮಾರುತಿ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ ಅವರೇ, ಗುಡ್ ಮಾರ್ನಿಂಗ್. ಬನ್ನಿ ಸಭೆಗೆ ಬನ್ನಿ ನೀವು ನೋಡಿ. ಇಲ್ಲಿ ಹಿಂದೂ ಹುಲಿ ಮಾರುತಿ ಅವರೇ ನೋಡಿ, ನಮ್ದು ಇಲ್ಲಿ ನವೀನ್ ಬ್ರೋ ಇದ್ದಾರೆ, ಅವ್ರದ್ದು ಪಿನ್ ಮಾಡಿದ್ದೇನೆ ಇಲ್ಲಿ ID. ಅವರು ಒಂದು 1K ನಿಯರ್ ಇದ್ದಾರೆ, ಅವರಿಗೆ ಒಂದು ಗಿಫ್ಟ್ ಕೊಡ್ಲಿಕ್ಕೆ ಆಗ್ತದೆ ನಿಮಗೆ ನೋಡಿ. ಕೊಡುದಾದ್ರೆ ಒಂದು ಕೊಟ್ಟು ಬಿಡಿ ಆಯ್ತಾ. ಏನಿಲ್ಲ ಲೈವ್ ತಿಕ್ಕನ ನವೀನ್ 1K ಹಾಕೊಂಡು ಒಂದಂದು ಹಾಯ್ ಪವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಮಾರುತಿ ಅವರು. ನಿಖಿಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ರೆ ಎಂಕ ಸಬ್ ಏತಲ ತಿಕ್ಕೊಂಡು ಮಾರ್ಯಾರೆ ಮನೊಂದು ನಂದಂದು ಟಿಫಿನ್ ಆಯ್ತಾ ಅಕ್ಕ ಅಂತ ಕೇಳ್ತಾ ಇದ್ದಾರೆ. ಆಗಿದೆ ಅವರು ನನ್ನ ಮಾರುತಿ ಅವರೇ, ನಂದಾಗಿದೆ ದೋಸೆ. ನಿಮ್ದಾಯ್ತಾ? ಎಂತ ತಿಂದಿದ್ದೀರಿ ಮಾಡಿದ್ದಾರೆ ಮನೆಯಲ್ಲಿ. ಹಾಯ್ ಮಂದಾರ ಮೇಡಮ್, ಟಿಫಿನ್ ಆಯ್ತಾ? ಈ ದಿನದ ವಿಶೇಷ ಏನು ಹೇಳಿ ಮೇಡಮ್? ನನಗೆ ಲೈವಲ್ಲಿ ದಿನಕ್ಕೆ 10 ಸಬ್ಬು ಸಿಗುತ್ತದೆ. ಹೌದಾ ಮಂದಾರ ಸಿಸ್? ಖುಷಿ ಆಯ್ತು. ಎನ್ನ ಲೈವ್ 11:30 ಉಂಡೆ ಲೈವ್. ಓಕೆ ಒಂದು ವರ್ಪಣತೆ ನೋಟಿಫಿಕೇಶನ್ ಬರ್ತಾನೆ, ಖಂಡಿತ ಕನೆಕ್ಟ್ ಆಪೆಂಗುಲು. 1500 ಸಬ್ ಆಗಿದೆ ಈಗ ಪಾರ್ಟಿ ಮಾಡಬೇಕು ಮಂದಾರ ಸಿಸ್. ಮತ್ತೆ ನಿಮ್ಮ ಲೈವಲ್ಲಿ ಪ್ರತಿದಿನ ಸಂಜೆ 6:30ಕ್ಕೆ ನಮ್ಮ ಮಿಸ್ಸಿಸ್ನ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ ಆಯ್ತಾ. ನಮ್ಮ ಮಿಸ್ ಅವರು ಸಪೋರ್ಟಿಂಗಲ್ಲಿ ಹುಲಿ ಹಾಯ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಮಾರ್ರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ವಿಶಸ್ ದ ಬೆಸ್ಟ್ ವಿಶೇಷ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮುಗಿನ ಮಲ್ಲಿಗೆಯೋ ಗಗನದ ತಾರೆಯೋ, ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಜೈ ರಾಮ ಕೋದಂಡ ರಾಮ ಪಟ್ಟಾಭಿರಾಮ, ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಆಹಾ, ಶ್ರೀರಾಮ್ ಜೈ ರಾಮ್. ಇರೆಗ್ ಲೋಗ್ ಮಲ್ತದು ಕೊರೋಡಯಾನ್ ಐಕ್ ಫೇಮಸ್ ಯಾನ್ ಲೋಗೋ ಮಲ್ತು ಕೊರೋಡಯಾನ್ ನೀರು ಕೊರ್ಪಾರ ಮಾರ್ರೆ ಎಂಚಿನ ಲೋಗೋ ಮಲ್ತದು ನಾವು ಎಂಚ ಕೊರ್ಪಿ ನೀರು ಎಂಕ್ ನಮ್ಮ ಒಂದದಲ್ಲ ಇಚ್ಚತೆ ನೆಟ್ಟು ವೈಟ್ ಕೊರ್ಪಿ ನೀರು ಎಂಕ್ ಲೋಗೋ ಮಲ್ತದು ಎಂಡದಲ್ಲ ಕಾಸಿಜ್ಜಿ ಕೊರ್ರೆ ಲೋಗೋ ಮಲ್ತನ. ಯಾನೆಲ್ಲ ಲೈವ್ ಬರ್ಪಿನ ಜನದ ಮಾತ್ರ ಲೈವ್ ಪೋಪಿನಿ ದುರ್ಗ ಒರ್ತಿಯ ದಿನ ಎಲ್ಲ ಲೈವ್ ದಾದಿ ಮಂದರ ಸಿಸ್. ಓ ಕ್ಯಾ ಸ್ವರ ನಾಲ ಸ್ವರ ಇಜ್ಜಿವೆ ಈರ್ನಲಕ ಇಜ್ಜಿಯೇ ನವೀನ್ ಬ್ರೋ ಸ್ವರ ಯಾನು ಒಟ್ಟ ಪನ್ಪಿನಿ ಎಂಕ್ ಇಷ್ಟ. ಒಂದು ಪದ್ಯ ಪನ್ಪಿನಿ ಭಜನೆ ಪನ್ಪಿನಿ ಬ್ರೋ ಮಸ್ತ್ ಇಷ್ಟ. ಅಂಚೆ ಯಾನು ಪನೊಂದು ಪಿನಿ ಕ್ಲಿಯರ್ ಬೋರ್ ಆದುಪ್ಪು ಸಾರಿ ಅವೇ ಬೋರ್ ಅಂಡ ಸಾರಿ ಮಕ್ಕ ದಾಲ ಪದ್ಯ ಪನ್ನಿ ತಪ್ಪಿತ್ತಂಡಲ್ಲ ಮಾತಾಡಲ್ಲ ಸಾರಿ ಅವೇ ಬೇಜಾರು ಮಲ್ಪಚ್ಚ ಹೆಂಗೆ ಕೊಂಚ ಪದ್ಯ ಪನ್ಪಿನ್ ಪಂಡ ಮಸ್ತ್ ಇಷ್ಟ. ಅಂಚೆ ಇಲ್ಲದ ಆದ ಬೇಲೆ ಮಲ್ತೊಂದು ಪದ್ಯ ಪನೊಂದೇ ಇಪ್ಪುನು ಒಂತೆ ಬೋರ್ ಆಪುಜಿ ಪಂಡ ಏನ ಮನಸ್ಸುಲ್ಲತಿ ಮಸ್ತ್ ಬೇಜಾರಿತ್ತನ ಆ ಪದ್ಯದ ಮುಖಾಂತರ ಹೊರ ಬರ್ಪುಂಡು ಪಂಡ ಬೇಜಾರು ಉಪ್ಪು ಜಾತಿ ಒಂತೆ ಪುಡ್ತು ಬೇಜಾರು ಪೋಪುಡು ಪದ್ಯ ಪಂಡ ಅಂಚೆನೆ. ಮನಸಾರ ಹತ್ರ ಎಷ್ಟೋ ಸಪೋರ್ಟ್ ಐಡಿ ಜನರ ಸಪೋರ್ಟ್ ನನ್ನ ಜೊತೆ ಇದೆ ಅಂತ ಹೇಳ್ತಾ ಇದ್ದಾರೆ ಮಂದಾರ ಸಿಸ್. ನಮೀಸ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ರೆ ಗುಡ್ ಅಂತೇಳಿ ಫ್ರೀ ಮಾರ್ರೆ ಫ್ರೀ ಅಣ್ಣ ಕೊರ್ಲೆ ಮಾರ್ರೆ ಎಂಕ್ಲೆ ಇಷ್ಟ ಏವನದು ಅಂದಿಯೇ ನವೀನ್ ಬ್ರೋ ಪದ್ಯ ಪನ್ಪಿನ್ ಮಂಡ ಇಷ್ಟ. ಕೆಲವರಿಗೆ ಅವು ಇಷ್ಟ ಆಪುಜಿ ಅಣ್ಣ, ಕೆಲವರು ಅವನ್ ಪುರ ಬುಡ್ರೆ ಪನ್ಪಿರ ಅಣ್ಣ ನಮಕ್ ಅವು ಆಪುಜಿ ನಮ್ಮ ಒಂಜಿ ಉಸಿರಿತ್ತಿಲಕ ಅವು ನಮ್ಮ ಪದ್ಯ ಪನ್ಪಿರ ಬುಂಡ ಉಂಡತಿ ನಮ್ಮ ಉಸಿರುಡು ಅರ್ಧ ಪೋಯ್ಲ ಕಣೆ ಅವು ಅಂಚ. ನಮೀಸ್ ಕಾಫಿ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಅಂಬಿಗ ನಾನಿನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ
ಅದ 90 ಛಿದ್ರವು ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಬೇಜಾರಾಂಡಿ ಯಾನು ಬುಲಿಪುನು ದಾಯ ಬುಲಿಪರ ಬಲ್ಲಿ ಇರ್ ಪದ್ಯ ಮಾಡೋಡು ಪದ್ಯದೊಟ್ಟಿಗೆ ಬುಲಿಪೋಡು ಬಕಳವ ಬುಲಿಪರ ಬಲ್ಲಿ ನಿಮ್ದು ಆಯ್ತಂತ ಕೇಳ್ತಾ ಇದ್ದಾರೆ. ಮಂದಿರಕ್ಕ 10 ಗಂಟೆಗೆ ಉಳ್ಳಾರೇ ಕೇನೊಂದುಲ್ಲೇರು ಫ್ರೀ ಉಳ್ಳಾರೇ ಕೇನೊಂದುಲ್ಲೇರು ನನಗೆ ಮೂಜಿ 4 ನಿಮಿಷ 5 ನಿಮಿಷ ಒಳ್ಳೆ ಆತ್ನಟ ಏರ್ಲ ಪೋಚಿ ಊರೆಲ್ಲ ಉಂತುದು ಸಪೋರ್ಟ್ ಮಲ್ಪ್ಲೇವೆ ಆತ್ನಟ ಪೋಂಡೆ ಬಕ ಮೂಲೊಂದು ಪೂರ ಒಂದು ಆಪುಂಡು ಲೈವ್ ಕಟ್ ಆಪ್ ഞാൻ ദൊമ്പുടുല്ലേ ചൂലി ദൊമ്പുടും ലൈവ് മൽത്തോന്നും ഞാൻ ಓ ಬೇದರ್ ದಾದೇವ್ ಓ ಬೇಡರ್ ದೇಯಾ ಬೇದರ್ ದೇಯಾ ಓ ಬೇದರ್ ದೇ ಅಂಚ ಪಣ್ಣದ ಅದೇ ದುರ್ಗ ನಾವಿಲ್ ನೈಮ್ ಟುಗೆದರ್ ಪೋಲೆ ಇನಿ ಇಜ್ಜೆ ಇನಿ ಪುಡ್ಸೋತ್ ಇಜ್ಜೆ ಇನಿತ್ತೆ ಇನಿ ಚೂರು ಬೇಲೆ ಉಂಡು ನಾನು ಬರ್ಪೆ ಮನ್ಪೆ ಏಪಾಣ ಒಂದಿನ ಖಂಡಿತ ಟುಗೆದರ್ ಬರ್ಪೆ ನೈನ್ರು ದಾಲಿಜ್ಜಿ ಎನ್ನೆಟ್ಟು ವೈರಲ್ ದಾಲಿಜ್ಜಿ ಪಾಪ ಆರೆಗ್ಲು ಹೆಂಗ್ ಕಂಚತ್ತೆ ಹೆಂಗ್ ದಾದ ಗೊತ್ತನೆ ನಾನು ಒಂಜೊಳೆ ಫೋನ್ ನೋಡದೇವಿ ಅರ್ನ ಇತ್ತಿನ ಜನನೇ ಕಮ್ಮಿ ಆಪಣ ಅಂದ್ರೆ ಹೆಂಗ್ ಪೋಡಿಗೆಪ್ನ ಐಕ್ಯಾನು ಏರ್ನೆಂಟು ಪೋಯರ್ ಹೆಂಗ್ ದಾದನೆ ಮಸ್ತ್ ಬೇಜಾರು ಎನ್ನನೆ ತುಲೆ ಎನ್ನ ವ್ಯೂಸ್ ಇತ್ತಿನ ಪೂರ ಕಮ್ಮಿ ಆತನ್ನಿ ಐಕೆ ಹಿಂಗ್ ಬೇಜಾರು ಬಕ ಆರೆಗ್ ಅಂಚತ್ತು ಪಣ ಆರೆಗ್ ನಮ್ಮ ವ್ಯೂಸ್ ಜಾಸ್ತಿ ಆಗಿರೋ ಕೂಡ ಇನಿ ಮೇರ್ 10 ವ್ಯೂಸ್ ಕಮ್ಮಿ ಆಡಿ ತೋಜೋಡು ಅಂಚವಿನಿ ಪಂಡೆಡ್ ಎಣ್ಣಿ ಅಡುವಿನಿ ಎನ್ನು ಜಿರಾರು ನಾವೇನು ಅಂಚೆ ಇಂಕೊಂಥರ ಒಂಥರ ಮನಸ್ಸು ರುಪ್ಪುಂಡು ಐಕ್ಯ ನೇರ್ನಿಕ್ಲ ಪೋಪುಜಿ ಬಾರಿ ಬಂಗ ಎಂಕ್ ದಾದನ ಇಷ್ಟೇಜಿ ಬಂದತ್ತು ಇಷ್ಟೊಂಡು ಪೋಯರ ಆಂಡ ಬೇತೆ ದಿನ ಆತನ ಖಂಡಿತ ಪೋತು ಎಂಕ್ ಐತಾರ ಉಂಡತೆ ಐತಾರ ಜೋಕುಲು ಇಲ್ಲೊಡುಪ್ಪೇರಿ ಯಾನಲೆ ಪಿರೋಡು ಬತ್ತದ ಲೈವ್ ಮಲ್ಪುಂಡು ಅವ ಅಕುಲ್ ಬೊಬ್ಬೆ ಬಾಡ ಒಂದು ಪುರೊಪ್ಪೇರು ಗೊಬ್ಬ ಒಂದು ಉಪ್ಪೇರು ಅಪ್ಪಗ ನಮ್ಮ ಬೇತಕನ ಲೈವ್ಗೂ ಒಂದಾಯಿರ ಬಲ್ಲಿ ಅತ್ತೆ ಬಂಗ ಪಂಡ ಜೋಕುಲ್ ಪುರ ಕಲ್ಕೆರ್ ಪುರ ಬಲ್ಲಿಗೆ ಅತ್ತೆ ಲೈವ್ಡು ಅಂಚ ಪೋಡಿಗೆ ಅಪ್ಪನಿಗೆ ಪೊಡಿದು ಕುಳ್ಳೋಡು ಅಪ್ಪನ ಲೈವ್ಡು ಲೈವ್ ಕುಲಿ ಬಕ್ಕ ನಮ್ಮ ಫುಲ್ ಫ್ರೀ ಉಪ್ಪುಡು ನಾನು ಐತಾರದ ನೀನತ್ತೆ ಪೊಡಿದು ಇಟ್ಟು ಲೈವ್ಡು ಅಂಚ ಥ್ಯಾಂಕ್ ಯು ನಮಿಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಯಾನು ಕೊಲೊಂದುಲ್ಲೆ ಮಲ್ಲಿಜ್ಜತೆ ಇರುಕುಲ್ಲೆ ಮಲ್ಲಿಜ್ಜಿ ಯಾನು ತೊಂದೆ ಸಾಂಗ್ ಯಾವು ಬೇದ ಯಾರು ಬೇಡರ್ದೆಯಾ ಓಯೇ ಸಾಂಗ್ ಕನ್ನಡದ ಬಳ್ಳಿ ತುಕ ದೂರದ ಊರಿಂದ ಹಮ್ಮಿರ ಬಂದ ಜಡ್ತಾರಿ ಸೀರೆ ತಂದ ಅದರಲ್ಲಿ ಇಟ್ಟೋನೆ ಈ ನನ್ನ ಮನಸ ಜೋಪಾನ ಜಾಣೆ ಎಂದ ಎದೆ ತಾಳ ತಪ್ಪೋಯ್ತು ನನಗೆಲ್ಲ ಮರ್ತೋಯ್ತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೆಲೋಯ್ತು ಆವು ಪದ್ಯ ಅವು ಒಂದೊಂದು ಪದ್ಯ ಅವು ಪದ್ಯ ನವೀನ್ ಯಾನು ಲಕ್ಕಿ ದುಜೆ ನನ್ನಲ್ಲ ಸಂಡೆ ಒಂಜಿ ದಿನ ರಜೆ ಇಂಕೋ ಲಕ್ಕ ದುಜರ ಮಲ್ಲೆಜಿ ನಿಧಾನ ಲಕ್ಕಲಿ ಒಡೆಲ ಪೋಯರೆಜ್ಜತ್ತ ನಮೀಸ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಓ ಅಂದೆ ಅಕ್ಕ ಬನದಲ್ಲಿ ಪೂರ ಇಜ್ಜಪ್ಪ ಅಂಚ ಪೂರ ಇಜ್ಜಿ ಅಂದೆ ಅಂಚ ಪೂರ ಇಜ್ಜಿ ಬರ್ಕ ಇರ್ ಬೇತ ದಿನ ಒಂಜಿ ಫ್ರೀ ಉಪ್ಲೆ ಒಂದು ಸ್ವಾತಂತ್ರ್ಯ ದಾನಿ ಅವ ಇಂಡಿಪೆಂಡೆನ್ಸ್ ಡೇ ದಾನಿ ಕಾಂಡೆ ಅವ ಟುಗೆದರ್ ಅಪ್ಪಗ ಜೋಕುಲು ಸ್ಕೂಲ್ ಪೋಪೇರು ಬಕ್ಕಲಿ ಮ್ಯಾಚ್ ಉಂಡು ಅಪ್ಪಗಾಂಡ ಓಕೆ ಆನಿತು ಕನೆ ಕಾಂಡೆ ಆನಿ ಎಂಗ್ಲಿಕ್ಕೆ ಅಡ್ರೆಸ್ ಇತ್ತನ ಮಂಡ್ರೆ ಆಪುಜಿ ಮಾರ್ರೆ ಮಂಡೆ ಇರು ಅಂಚದಾಲ ಆಪುಜಿ ಅಂದಿ ಹೆಂಗೆ ಅಂಚ ಪುರ ಜಾಸ್ತಿ ಅಂಚ ಮನಸ್ಸಲ್ಲಿ ಬರ್ತೀನಿ ನಮ್ಮ ಮನಸಾರೆ ಅವರೇ ಮನಸಾರೆ ಅವರು ಅಂತ ಹೇಳ್ತಾ ಇದ್ದಾರೆ ನಮಿಸ್ ಅವರು ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಹಿಂದಿ ಓವಿಯವು ಗೊತ್ತುಜ್ಜಿ ಹಿಂದಿಲಿ ಕೆಲವು ಬರ್ಪುಜಿ ಮಾರೆ ಕೆಲವು ಬರ್ಪುಣು देखा है पहली बार साजन की आंखों में प्यार ಬಾಯ್ ಶೆಟ್ಟಿ ಅವರೇ ಬಾಯ್ ನಾನೇ ಪೋಪಿನ ಶೆಟ್ಟಿ ಅವರೇ ಒಂತುಲೆ ನನ್ನ ಹೆಣ್ಣು ಮಲ್ಪುನು ಮಂದರ ಬಣ ಏನು ವಿಷಯ ಬಾಯ್ ಸಂಗೀತ ಬಾಯ್ ನಮಿಸವರೆ ಥ್ಯಾಂಕ್ ಯು ಸೋ ಮಚ್ ಪವಿಪಲ್ಲ ಬಿಡು ಒಂಜಿ ವಿಡಿಯೋ ಪಾಡೋಡು ದಾದ ಪಂಡದು ಗೊತ್ತಿಜ್ಜಿ ಹೌದಾದೇ ದಾದ ಮನಸಾರೆ ಅಂತ ಹೇಳ್ತಾ ಇದ್ದಾರೆ ಎಂಕ್ಲಿಗ್ ಬಕ್ರೀದ್ಗೆ ರಜೆನಾ ಅಪ್ಪಗ ಎಂಕ್ಲ ಜೋಕುಲಿಲ್ಲಡುಪ್ಪ ಅಷ್ಟಮಿ ಚೌತಿ ದೀಪಾವಳಿ ರಜೆ ಇಜ್ಜಿ ಅಂದೆ ಸಂಗೀತ ಹಾಯ್ ಮಂದಾರ ಪವಿ ಅಂತ ಹೇಳ್ತಾ ಇದ್ದಾರೆ ಸಂಗೀತ ಅವ್ರು ಬಂದ್ರು ಏರಿ ಒಂದು ಮಂದರ ಸೇರೊಂದು ಸಂಗೀತ ಹಿರೇನ ಪುದರ್ ಪನ್ಪುಂಡು ಸಂಗೀತ ಅಂದು ಹೇಗಿದ್ದೀರಾ ನಾನು ಕೂಡ ಸಂಗೀತವಾ
ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಸಂಗೀತ ಅವರೇ, ನಿಮ್ದು ಚಾನಲ್ ಇದೆಯಾ? ಈಗ ತೂದುಬಲೆ ಪೊಲೆ ಮಂದರ ಸಿಸ್ ತೂದುಬಲೆ ಚಾನಲ್ ನಾನು ಹೊಸತು ನೋಡಿ, ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿಯಾ? ಒಂದು 10ಕ್ಕಿಂತ ಮೇಲೆ ಹೋಗ್ಲಿ. ಅದು ಹೊರಟು 42 ನಂಬರ್ ಬಸ್ಸಲ್ಲಿ ನವೀನ್ ತುಳು ಲಾಕ್ಸ್ ಲೈವ್ಗೆ ಬಂದು ಇಲ್ಲಿಂದ ಎಲ್ಲರೂ ಹೊರಟು 42 ನಂಬರ್ ಬಸ್ಸಲ್ಲಿ ನವೀನ್ ತುಳು ಬರ್ಪೀರು ಬರ್ಪೀರು ಬಸ್ ಉಂಟತೆ. ಚಾನಲ್ ಇಲ್ಲ, ನೋಡೋದು ಬೇಡ. ಹಾಗಾದ್ರೆ ಲೈಕ್ ಕೊಡಿಯಾ ಸಂಗೀತ ಅವರೇ? ಸಂಗೀತವೇ ನನ್ನ ಉಸಿರು, ಚಪ್ಪಾಳೆಯೇ ನನ್ನ ದೇವರು. ಚಾನಲ್ ಇಲ್ಲ ಅಂತ ಹೇಳ್ತಿದ್ರು. ಓಕೆ ಓಕೆ. तुम दिल की धड़कन में रहते हो बाहों में आ जाओ, सपनों में खो जाओ. ಕುಂದಾಪುರ ಹುಡುಗನ ನೀವು ಪೊಲೀಸಾ? ಚೆಕ್ ಮಾಡಿ ಅಂತ ಅಲ್ವಾ? ಪೊಲೀಸ್ ಅಲ್ಲ ಮಾರಾಯರೆ, ಪೊಲೀಸ್ ಅಲ್ಲ ನಾನು. ನನಗೆ ನೆಗಟಿವ್ಗೆ ಬರ್ತದೆ ಈ ಪೊಲೀಸ್. ಇತ್ತೆ ಕುಂದಾಪುರಗಳು ಎಂಕ್ ನೆರ್ಪುಜಿ ನಾಯಿ ಎಲ್ಲಿ ನಾಯಿ? ಆ ನಾಯಿ ಬರಿತಿಲ್ಲಡ ನಾಯಿ, ಪಕ್ಕದ ಮನೆಯಲ್ಲಿ ನಾಯಿ. ಅದು ನಮ್ಮ ಮನೆಯಲ್ಲ, ಪಕ್ಕದ ಮನೆಯ ನಾಯಿ. ಅದು ಕಲ್ಕುವುದು ಬೊಬ್ಬೆ ಬಾಡುನು. ಅವು ಏಲ ಬತ್ತಿರಡ ಅಲ್ಪ ಗೇಡಿದ ಅಲ್ಪ ಎಲ್ಲ ತೋಜಿ ಇರಡ ಬೊಬ್ಬೆ ಬಾಂಡವು. ಓಕೆ ಓಕೆ. ಸಂಗೀತ ಅವರೇ, ಯಾನ್ ಪೊಲೀಸ್ ಅವಡೊಂದು ಇತ್ತೆ ಮಾರ್ರೆ ಆನ ದಾದ ಮಲ್ಪುಣ ಇತ್ತೆ ಪುಲ್ ಪದ್ಯ ಬನ್ನೊಂದುಲ್ಲೆ. ರಕ್ಷಸಿಸ್ ಬರ್ತೀರಾ? ಆಯ್ ರಕ್ಷಸಿಸ್, ವೆಲ್ಕಮ್, ಗುಡ್ ಮಾರ್ನಿಂಗ್. ಅವರು ಸ್ಪೆಷಲ್ ಚೆಕ್ ಪೋಸ್ಟಲ್ಲಿ ಇದ್ವಿ, ಸ್ಪೆಷಲ್ ನಾವೆಲ್ಲ ಪೇದೆಗಳು ಚೆಕ್ ಪೋಸ್ಟಲ್ಲಿ ಇದ್ದೇವೆ. ಅವರು SP, ನಾವೆಲ್ಲ ಪೇದೆಗಳು. ಹೌದೌದು, ನಾನು SP, ಅವರೆಲ್ಲ ಪೇದೆಗಳು. ಚೆಕ್ ಪೋಸ್ಟಲ್ಲಿ ಒಂದೊಂದು ಚೆಕ್ ಪೋಸ್ಟ್ ಡೂಪಲಾಗಲ್ಲ. ಗಿಫ್ಟ್ ಕೊಡಿ ಮಾರ್ರೆ. ಹೌದೌದು, ನೋಡಿ ರಕ್ಷಾ ಚಾನಲ್ ಅಂತ ಟೈಪ್ ಮಾಡಿ ಶ್ರೀದುರ್ಗ ಚಾನಲ್ಗೆ ಗಿಫ್ಟ್ ಕೊಡಿ ಆಯ್ತಾ? ತುಂಬ ಕಷ್ಟದಲ್ಲಿದ್ದೇನೆ, ಗಿಫ್ಟ್ ಕೊಡಿ. ಹೌದೌದು, ನೋಡಿ ರಕ್ಷಸಿಸ್ಗೆ ಗಿಫ್ಟ್ ಕೊಡಿ ಆಯ್ತಾ? ರಕ್ಷಸಿಸ್ ಈ ನವೀನ್ ತುಳು ಲಾಗ್ಸ್ಗೆ ಗಿಫ್ಟ್ ಕೊಡ್ತಿದ್ಯಲ್ಲ, ಒಂಜಿ ಕೊರ್ಲೆ ಆರು ಮನ್ಕೆದ ನಿಯರುಲ್ಲೇರು. ಸಂಗೀತ ಗಿಫ್ಟ್ ಕೊಡಿ, ನನ್ನ ಗೊತ್ತ ಇದೆಯಾ? ನೀವು ಹೇಳುವಾಗ ನನಗೆ ಭಯ ಆಗ್ತೀರಿ, ಜೋರಾಗಿ ಹೇಳ್ತಾ ಇದ್ದೀರಾ. ಚೆಕ್ ಮಾಡಿ ಅಲ್ಲ, ನಿಮ್ಗೆ ಅರ್ಥ ಆಯ್ತಾ? ಚೆಕ್ ಮಾಡೋಣ ಅದು ಹೇಳ್ಬೇಕಾ? ಅದು ನಮ್ದು ಕ್ರಮ, ಚೆಕ್ ಮಾಡಿ ಅಂತ. ಯಾರಂತ ನೋಡ್ಲಿಕ್ಕೆ ಆಯ್ತಾ? ಬೇಜಾರು ಮಾಡಬೇಡಿ ನೀವು, ಚೆಕ್ ಮಾಡ್ಲಿಕ್ಕೆ ಹೇಳಿದ್ದು ಮಾತ್ರ. ಅದು ನೀವು ಬರುವಾಗ, ಇಲ್ಲಿ ನಮಗೆ ಚಾನಲ್ ಬರುವಾಗ ಚೆಕ್ ಮಾಡಿ ನಾವು ಒಳಗೆ ಬಿಡ್ಬೇಕು, ಅದು ರೂಲ್ಸ್. ನೀವು ಬಂದಾಗಿದೆ ಅದಕ್ಕೆ ಹೇಳುದು ಮತ್ತೆ ಬಂದರ ಚೆಕ್ ಮಾಡಿ ಅಂತ. ಕಮೆಂಟ್ ಮಾಡಲಿ. ಹೌದೌದು, ಕಮೆಂಟ್ ಹಾಕಿ ಆಯ್ತಾ? ರಕ್ಷಸಿಸ್ ಕನೆಕ್ಟ್ ಆದ್ರೆ ಕಮೆಂಟ್ ಹಾಕಿ. ರಕ್ಷದಾದ ವಿಷಯ ಬರೋದಿಲ್ಲ. ಸಾರಿ, ನಾನು ಯಾರಿಗೂ ಗಿಫ್ಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗಿಫ್ಟ್ ಕೊಡೋದಿಲ್ಲ? ಪಾತಿರ್ಗಂತೆ ಜನ ಇದ್ದಾಗ ಯಾಕೆ ಮಾಡುದು? ಸ್ವಲ್ಪ ಕೂತ್ಕೊಳ್ತೇನೆ ನಾನು ಸ್ವಲ್ಪ ಫ್ಯಾನ್ ಅಡಿಯಲ್ಲಿ ಇದ್ದೇನೆ. ನೀವು ಮಾತಾಡಿ ಆಯ್ತಾ? ಮೇನೆ ಟೈಮ್ ಮಾಡಿ. ನವೀನ್ ಬ್ರೋ ಇರಲಿಲ್ಲ, ಲೈವ್ ಚಾಲ್ ಮಲ್ಪಲೆ ಹೆಂಗೆ ಬರ್ಪ ಯಾನಂತೆ ಕೊಡ್ತು ಮಕ್ಕಳು ಉಲ್ಲಿರದೆ. ರಕ್ಷಸಿಸ್ತೆ ಬರ್ತೀನಿ ಚೂರು ಪಾತಿರ್ಗ. ಕಂಗ್ರ್ಯಾಚುಲೇಷನ್ಸ್ ನವೀನ್ ಅಂತ ಹೇಳ್ತೇನೆ. ಅವನಿಗೆ ನಿಯರ್ ಇದ್ದಾರೆ ಆಯ್ತಾ? ಒಂದಕ್ಕೆ ನೋಡಿ, ಒಂದಿಗೆ ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ರೆ. ವಾ, ಸೂಪರ್ ಕಂಗ್ರ್ಯಾಚುಲೇಷನ್. ನನಗೆ ನಾಳೆ ಹೆಚ್ಚ ಹೊಡಿ ರಕ್ಷಸಿಸ್, ನಾಳೆ ಹೆಚ್ಚ ಹೊಡು. ಅದೇ ಗಿಫ್ಟ್ ಕೊಡಲ್ಲ ಅಂದರೆ ನನ್ನ ಹೆಸರು ಯಾಕೆ ಕರೆಯುವುದು ಅಂತ ಹೇಳ್ತಾ ಇದ್ದಾರೆ. ಹೌದು, ಮಂದಾರ ಸಿಸ್ನ ನಿನ್ಗೆ ಹೇಗೆ ಗುರ್ತವ ಹೇಳು? ಓಕೆ ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಯಾನು ತೂಪುಜಿ ಇದಾಯ್ತು ಪೂಜಾರು. ಬ್ಲೂ ಕೊಡೋದು ಹೇಗೆ? ಗಿಫ್ಟ್ ಕೊಡೋದು ಹೌದತೆ? ನೀವು ಕೊಡ್ತೀರಾ? ನೀವು ಯಾರಂತ ಗೊತ್ತಿಲ್ಲ ಮಾರ್ರೆ. ಕೊಡೋದಾದರೆ ಕೊಡ್ತೇನೆ, ಬೋಡೆ ಗಿಫ್ಟ್ ಕೊಡೆ. ನನ್ನ ಸುದ್ದಿ ಬೇಡ ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಕೊರೋಡಾರೆಗೆ ನೀವು ಹಿಂದಿ ಹಾಡು ಹೇಗೆ ಕಲಿತೀರಿ? ಯಾಕೆಯಾ? ನಾನು ಪಿಕ್ಚರ್ ನೋಡ್ತೇನಲ್ಲ ಒಮ್ಮೊಮ್ಮೆ. ಚಂದ ಇಲ್ವಾ? ಹಿಂದಿ ಹಾಡೋದು ಸರಿಯಾಗಲಿಲ್ವಾ? ಸಾರಿ ಆಯ್ತಾ? ಸರಿಯಾಗದಿದ್ದರೆ ಸಾರಿ, ಬೇಡ ಕೊಡಬೇಡಿ. ಓಕೆ ಬೊಕ್ಕ ಬನ್ನೊಂದುಲ್ಲೇರು. ಓಕೆ
ಈರಿನ ಲೈವ್ ಮಲ್ಪಲೆ ನವೀನ್ ಬ್ರೋ ಯಾನ್ ಚೂರು ಪೊಟ್ಟು ಮಕ್ಕಳು ಉಳ್ಳಿರದೆ ಪಾತಿ ಹಿಡ್ದು ಬರ್ಪೆ ಬಕ್ಕ ಬರ್ಪೆ ನನಗೆ 4 ಗಂಟೆ ಬಿಡ್ದು ಬರ್ಪೆ ಎಕ್ಸ್ಟ್ರಾ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ರು. ಕೊರ್ಲಿ ನಿಮ್ಮ ಸುದ್ದಿ ಯಾರೇ ಮಾತಾಡಿದ್ರು ಮಂದಾರ ಅಂತ ಹೇಳ್ತಾ ಇದ್ದಾರೆ. ಇತ್ತೆ ಒಂದೇ ಪಡ್ತಾನೆ ಪೆಟ್ಟಾಪಿನ ಅಂದಾಜು ನಾನು ಮೂಳ್ಕೊಳ್ಳು ಎತ್ತೆ. ನೀವು ಎಲ್ಲಿ? ನಾನು ಮನೆ ಒಳಗಿದ್ದೇನೆ, ನಾನು ಸ್ವಲ್ಪ ಕುತ್ಕೊಳ್ತೇನೆ ಮಾರ್ರೆ, ನನಗೆ ಸಾಕಾಯ್ತು ನಿಂತು. ನಮ್ಮ ಮನೆ ತೋರಿಸುವಷ್ಟು ಚಂದ ಇಲ್ಲವಾ, ಅದಕ್ಕೆ ನಾನು ನಿಮಗೆ ತೋರಿಸುವುದಿಲ್ಲ. ಎಲ್ಲ ಅಲ್ಲಲ್ಲಿ ಉಂಟು, ಪಾತ್ರೆ ಪಗಡಿ ಎಲ್ಲ ಅಲ್ಲಲ್ಲಿ ಉಂಟು. 25 ಜನ 25 ನಾನು ಕೊಡ್ತೀನಿ, 25 ನೀವು ನನಗೆ ಕೊಡಿ, ಅದಾಗುದಿಲ್ಲವಾ? ಅಂಚಾಹುಜಿ ಮಿಸ್ಟರ್ ಎಕ್ಸ್ ಸಿಕ್ಕಿದ್ದಾರೆ, 4 ಬಾರಿ ಸೇರಿ ಪುದರ್ಮನ್ ಪರ ರಾಕ್ಷಸಿಸ್. ಹೆಸರು ಹೇಳ್ತೀರಾ ಯಾರು ಅಂತ? ಎಕ್ಸ್ ಯಾರು ಅಂತ ಹೆಸರು ಹೇಳ್ತೀರಾ? ಅವರಿಗೆ ಗಿಫ್ಟ್ ಕೊಡಲ್ಲ, ಕಲರ್ ತಗೊಂಡು ಓಡಿ ಹೋಗೋದು ಬೇಡ. ಕಲರ್ ತಗೊಂಡು ಓಡಿ ಹೋಗೋದು ಬೇಡ, ಅವರಿರ್ಲಿ ನನಗೆ ಗಿಫ್ಟ್ ಈಗ ಬೇಡ ಸದ್ಯಕ್ಕೆ. ಮತ್ತೆ ಕೊಟ್ಟವ್ರು ಕೊಡ್ತಾರೆ, ಬೇಡ ರೀ ಕಲರ್ ನನಗೆ. ಅರೆ ಕಲರ್ ಬೊಚ್ಚಿಗೆ ವಾರ ಅಂಚಪುರಕ್ಕೆ ಏನು ಜೀರು ಅವು ಎಡ್ಡೆ ಬಾಲೆ ಕಲರ್ ಬೊಚ್ಚಿಗೆ. ನಮ್ಮ ಜನ ಇದು ಮುಖವಾಡ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಮುಖ ನೋಡಿ ಮೊಳ ಹಾಕಬೇಡ, ಗುಣ ನೋಡಿ ತಿಳಿಯಮ್ಮ. संदेशे आते हैं, वो चिट्ठी आती है, वो पूछे जाते हैं कि घर कब आओगे, लिखो कब आओगे, वो तुम बिन ये घर सोना सोना है. ಬೆಂಡೆಕಾಯಿ 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 ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಚಕಲಿ ಡಬ್ಬದಲ್ಲಿದೆ. ರಕ್ಷದಾದ ವಿಷಯ ಏರವು ಅರೆಗೆ ಎಂಚ ಪಂತೀನಿ ಅಂದಂದು ಕಲರ್ ತಗೊಂಡು ನಾನು ಏನು ಮಾಡಲಿ, ನಾನು ಚಾನಲ್ ಎಲ್ಲ ಇಲ್ಲ. ಹೌದೌದು ಬೇಡಲ್ಲ ಪಾಪ, ಕಲರ್ ಬೇಡ ಅಂತೆ ಅವರಿಗೆ. ಮಂದರ ಸಿಸ್ ನಮ್ಮೊಟ್ಟಿಗೂ ಉಪ್ಪು ನಕುಲಿ ಅಂದೆ ಏರಿಯೇ ರಕ್ಷಸಿಸ್ ಪಲ್ನೆ ಈರ್ ಬಕ್ಕ ವಾಸ್ತವದಾದ ಪನ್ಪರ್ ಪಂದೇ ಎಂಕ್ ಅರ್ಥ ಪುಜಿ ಎಂಕ್ಲೊಂಡತೆ ಏರಿಂದ ಎಂಕ್ ನಲ್ಲ ಪುದರ್ ಗೊತ್ತುಜ್ಜಿ. ಖಾಲಿ ಕಮೆಂಟ್ಸ್ ಪಾಡ್ದಿ, ಬ್ಯಾಡ್ ಕಮೆಂಟ್ಸ್ ಪಾಡ್ದಿ ನಂದೇ ಗೊತ್ತುಂಡು. ಏರು ದಾದ ಎಂಚಿನ ಬಂದು ಎಂಕಿಲ ಗೊತ್ತುಜ್ಜಿ. ನಿಕುಲ್ ಪಂಡ ಯಾಕಲ್ಲ ಪುದರ್ ಪಣ್ಣೆಗ್ಲೇ ಗೊತ್ತಾ ಒಂಜಿ ದಿನ ಪುದರ್ ಪಲ್ನೆ ಏರು ನಿಂಕ್ಲೆಲ್ಲ ಗೊತ್ತಾವಡತೆ. ಸಂಗೀತ ಅವರು ಬಾಯ್ ಅಂತ ಹೇಳಿದೆ. ಬಾಯ್ ಸಂಗೀತ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಒಂದು ಸ್ವಲ್ಪ ಮೆಸೇಜ್ ಹಾಕಿದ್ದೀರಾ ನಮಗೆ, ಥ್ಯಾಂಕ್ ಯು. ಹೀಗೆ ಬರ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ನ ಅಗತ್ಯ ಇದೆ ನಮಗೆ. ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್. ವಿಷ ಅದು ಉಪ್ಪು ಅಂದೇ ವಿಶ್ ಉಂಡದೆ ಮುರಣ ಎನ್ನ ಲೈವ್ಗಳು ಬರ್ತದೆ. ವಿಶ್ ಲೈವ್ ಇಟ್ಲಲ್ಲ ಗಲಾಟೆ ಮಾಡಿನತೆ ಫಸ್ಟ್ ದಾನಿ ವೈರಲ್ ಉಪ್ಪುನಾಗ ಐದು ಪಕ್ಕ ವಿಶಿಲ ಇಜ್ಜರಿ ಇಟ್ಲಾರ್ಲ ಇಜ್ಜರಿ 2 ಜನ ಇಜ್ಜರಿ ಇದ್ದಕ್ಕ. ಏಪಲ ಆಯ ಮನ್ನಗ ರಕ್ಷ ಬೊಕ್ಕ ವಾಸ್ತವ ಬರ್ತದೆ ಶಾಪದೀಪಿನಿಗೆ ವಿಶ್ವನಗನ. ನಾನು JCB ಅಕ್ಕ, ಬನ್ನಿ JCB ಅವರೇ, ಬನ್ನಿ ನಿಮ್ಮನೆ ಕಾಯ್ತಾ ಇದ್ದೆ. ನನಗೆ ಲೈವ್ ಎಂಡ್ ಮಾಡ್ಲಿಕ್ಕೆ ಹೋಗುದು. ಮೇಕಪ್ ಡಲ್ ಆಯ್ತು. ಹೌದು, ಅದು ಬಿಸಿಲಿಗೆ ನಿಂತು ಮೋನೆ ಎಲ್ಲ ಕರ್ಚಿತದೆ ಮಾರಾಯರ, ಅದಕ್ಕೆ ಸೀದಾ ಬಂದದ್ದು. ಆಯಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ಮೇಕಪ್ ಡಲ್ ಆಯ್ತು. ಹೌದು, ಸ್ವಲ್ಪ ಡಲ್ ಆಗಿರ್ಬೇಕಲ್ಲ ಮನಶ್ರೀ. ಮುಲ್ಪ ಏನ ಜಾಸ್ತಿ ನಂಬೆರೆ ಪೋಡ್ಚಿ ಏನ ನೇಮ್ ಪಡೊಂದು ಅಂದ್ ಏರವು. ದುರ್ಗಕ್ಕ ನಮಸ್ತೆ, ಲೈವ್ ಉಡೆ ಇತ್ತಿನ ಮಾತಿರ್ಗಳ ನಮಸ್ತೆ, ಲೈಕ್ ಕೊಡ್ತೆ. ಥ್ಯಾಂಕ್ ಯು ಪ್ರದಿ, ಥ್ಯಾಂಕ್ ಯು. ಮಂದಾರ ಶೋಟ್ ಅವು ವಿಶ್ ಅತ್ತಿ ಬಕ್ಕ ಏರಿಯೇ ವಿಶ್ ಎಂಕ್ ಏರು ವಿಷ ಏರು ಅಮೃತ ಅಂದೆ ಗೊತ್ತಾಪುಜಿ ಮಾರ್ರೆ. ಎನ್ನ ಶಾಪನೆ ಯಾವು ಮಂದಾರ ಸಿಸಾಯಗ್ ಪನ್ನೊಂದಿನ JCB ಅಲ್ಲ ರವಿ ನಾನು. ಹೌದು JCB ಅವರೇ, ಒಂದು ಸಲ ಆದರೂ ನಿಮ್ಮನ್ನು JCB ಅಂತ ಕರೀಲೇಬೇಕು, ಇಲ್ಲದಿದ್ದರೆ ಸಮಾಧಾನ ಆಗೋದಿಲ್ಲ. ನಾನು ಬರಲ್ಲ ನಿನ್ನ ಮೇಲೆ, ಅಡ್ಮಿನ್ಗೆ ಪ್ರಾಬ್ಲಮ್ ಇಲ್ಲ ಕಲರ್ ಕೊಡೋಕ್ಕೆ, ಸಪೋರ್ಟ್ ಮಾಡಿ ಬರೋರಿಗೆ ಪ್ರಾಬ್ಲಮ್ಮು. ಅಯ್ಯೋ
ಅದೆಲ್ಲ ಎಂತ ಮಾರ್ರೆ ನಿಮ್ದೆಲ್ಲದು ಕಿರಿಕಿರಿ ಮಾಡಬೇಡಿ ಆಯ್ತಾ. ಸಂಗೀತ ಅವರೇ ಬನ್ನಿ ಸಪೋರ್ಟ್ ಮಾಡಿ, ನಿಮ್ದು ಸಪೋರ್ಟ್ ಬೇಕಂತ ಹೇಳಿದಲ್ಲ ನಾವು, ನೀವು ಸಪೋರ್ಟ್ ಮಾಡ್ತಾ ಇರಿ ನಮ್ದು ಮೌನ ಆಗುವ ತನಕ. ಕಾಫಿ ಆಯ್ತು, ಆಗಿದೆ ಆಗಿದೆ. ಏನ್ ತಿಂಡಿ ಇವತ್ತು? ದೋಸೆ. 4 ದಿನದ ಬರ್ಪೆ ವಿಶ್ ಪಂದು ಏರು ಪಂದು ಗೊತ್ತಿಜ್ಜಿ. 4 ದಿನದ ಬರ್ಪೆ ವಿಶ್ ಏರು ಪಂದು ಗೊತ್ತುಜ್ಜಿ. ಅವು ಏರು ಪಂದು ಎಂಕು ಗೊತ್ತುಂಡು, ಆಯಗ್ಲ ಗೊತ್ತುಂಡು ಎಂಕು ಗೊತ್ತುಂಡು ಪಂದು. ಅಣ್ಣ ಎಂಕ್ಲಿಗೆ ಗೊತ್ತು ಜತೆ ರಕ್ಷಸಿಸ್ ಅವೇ. ಬನ್ನಿ ಬನ್ನಿ ನಮ್ಮ ಮನೆಗೆ ಊಟ ಮಾಡಿ. ಓಕೆ ಓಕೆ ಖಂಡಿತ ಬರ್ತೇನೆ. ಈಗ ನಾನು ದೋಸೆ ತಿಂದಿದ್ದೇನೆ ಈಗ. ಏನು ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆ ತೋರಿಸಿ. ಖಂಡಿತ ಬೇಡ ನಿಖಿಲ್ ಅವನೇ, ನನ್ನ ಮನೆ ತೋರಿಸುದು ಬೇಡ. ಏನಿಲ್ಲ, ನಾನು ಅಂದರೆ ನನ್ನ ಮನೆಯಲ್ಲಿ ಒಂದು ಅಡಿಗೆ ಕೋಣೆ, ಒಂದು ಇದು ಯಾವ್ದು ಗೊತ್ತೇನೋ, ಒಂದು ಚಾವಡಿ ಅಷ್ಟೇ ಇರುವುದು. ಮತ್ತೆ ಎಂತ ತೋರಿಸುದು, ಎಲ್ಲ ಅಲ್ಲಲ್ಲಿ ಇದೆ. ಅದು ತೋರಿಸಿದ್ರೆ ನೀವು ನನಗೆ ಬೈತೀರಾ, ಅದಕ್ಕೆ ನಾನು ತೋರಿಸ್ತೀನಿ. ನಾವು ಬೇರೆ ಮನೆ ತಗೊಳ್ಳುವಾಗ ತೋರಿಸ್ತೇನೆ ನಿಮಗೆ ಹೋಮ್ ಟೂರ್ ಮಾಡಿಸ್ತೇನೆ. ಆಗ ಈಗಲ್ಲ, ಯಾವಾಗ ಆಗ್ತದೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಆಗ ಆಗ ಆಗುವಾಗ ಆಗ್ಬೋದು. ನನ್ನ ಮನೆಯಲ್ಲಿ ಇರುವಾಗ ದೊಡ್ಡ ಮನೆ ಕಟ್ಬೋದು ನಾನು. ಅಲ್ಲಿವರೆಗೂ ಮನೆ ತೋರಿಸುದಿಲ್ಲ ನಾನು. ಆಯಾಗ ಟ್ರೀಟ್ಮೆಂಟ್ ಆಗ್ತಾ ಉಂಡು ಒಂತೆ ಮಿಸ್ಟರ್ ಎಕ್ಸ್ಗೆ. ಯಾವುದು ಟ್ರೀಟ್ಮೆಂಟ್? ನಾನು ಕಿರಿಕಿರಿ ಮಾಡಲ್ಲ, ಹೋಗ್ತೇನೆ. ಸುಮ್ಮನೆ ಹೇಳಿದ ಸಂಗೀತ ಅವರೇ, ಹೋಗ್ಬೇಡಿ, ನಿಲ್ಲಿ. ನೀವೆಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲ ಆಗ್ತಾ ಇರಲಿಲ್ಲ, ಇಲ್ಲ ಅಲ್ಲ ಆಗ ಸಂಗೀತ ಅವರೇ. ಅದಕ್ಕೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಸಪೋರ್ಟ್ ಮಾಡ್ಬೋದು ನನಗೆ ಆಯಿತಾ. ಸಪೋರ್ಟ್ ಮಾಡಿ ನಿಮಗೆ. ಮತ್ತೆ ನಾನು ಹೆಚ್ಚು ನಿಲ್ಲಿಸಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಿಮಗೆ ಇಷ್ಟ ಇಲ್ಲದಿದ್ದರೆ ನಾವು ನಿಲ್ಲಿಸಿ ಕೂಡ ತಪ್ಪೇ ಆಗ್ತದೆ ನಮ್ಮದು. ನಿಮಗೆ ಮನಸ್ಸಿದ್ರೆ ಖಂಡಿತ ನಿಲ್ಲಿ, ಅಕ್ಕ ಅಂತ ನಿಮಗೆ ಅನಿಸ್ತದಾ ಹಾಗೆ ನಿಲ್ಲಿ ನೀವು ಆಯಿತಾ. ನನ್ನ ಜೊತೆ ಜಗಳ ಮಾಡೋಕ್ಕೆ ಅಂತ ಬಂದದ್ದ ಅಂತ ಹೇಳ್ತಾ ಇದ್ದಾರೆ. ನನ್ನ ಲೈವ್ಗೆ ಬಾ, ಅಲ್ಲಿ ಜಗಳ ಮಾಡುವ, ಈಗ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಂದಾರ ಸಿಸ್. ಗುರು ಪ್ರದೀಪ್ ಹೋಯರಾ? ಗುರು ಏನು ಮೆಸೇಜ್ ಉಂಟು ನಮ್ಮ ಮಾರಾಯರೆ. ಸಂಗೀತ ನನ್ನ ನೋಡಿ ಜಗಳ ಮಾಡೋಕ್ಕೆ ಬಂದದ್ದು ಅಂತ ಹೇಳ್ತಾ ಇದ್ರೆ. ಮಲ್ಲೆಜಿ ಮನಸ್ಸಿಸ್ ಒಂಚೂರು ಜಗಳ ಮಲ್ಪುಲಿ ಹಾಕಲ್ಲ ನಾನೊಟ್ಟು ಅಲ್ಲೊಟ್ಟು ಜಗಳ ಮಲ್ಪಲಿ ಹೆಂಕೊಂತೆ WH ಚಾನಲ್ ಗುರುವಾರ ಹೋದ್ರಾ? ಗುರುವಾರ ನೋಡಿ, ಇಲ್ಲಿ ನಾವೇನು ತುಳು ಲಾಗ್ಸಿ ಕನೆಕ್ಟ್ ಆಗದಿದ್ರೆ ಕನೆಕ್ಟ್ ಆಗಿ ಆಯ್ತಾ. ಯಪ್ಪ ದೇವ, ಹೃದಯದಲ್ಲಿ ಇದೇನಿದು. ಸಂಗೀತ ನೀವು ಕನ್ನಡ ಸುಮ್ಮನೆ ಇರ್ರಿ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ, ಅವ್ರು ಪೋಯ್ರಾಂದಿಯೇ ಸಂಗೀತ. ಅರೆ ಬೇಜಾರಾಗ್ತೀನಿ ಬೇಗ ಮಾರ್ರೆ, ಸಂಗೀತನಿಗೆ ಬೇಜಾರಾಗೋದು ಬೇಗ ಮಾರ್ರೆ. ನನ್ನದು ಕೂಡ ಹೆಸರು ಸಂಗೀತವೇ ಮಾರ್ರೆ, ಎಂತ ನೀವು. ಶಿಲೆಗಳು ಸಂಗೀತವಾಡಿದೆ ಬೇಣೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಸಿನೆಗಳು ಸಂಗೀತವ ಹಾಡಿದೆ. ಅಪ್ಪಡೆ ಚೂರಲ್ಲಡೆ ಮಲ್ಪೆ ಬೊಕ್ಕ ಪೋಪೆ ಬಿಸಿ ಉಳ್ಳೆ. ಸಂಗೀತ ಬಾರೆ ಒಂದು ವಾರದಲ್ಲೇರು, ಬಾರೆ ನಮ್ಮ ಮನೆಗೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಹೋದ್ರ ಮಾರ್ರೆ. ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನನ್ನ ಮದುವೆ ಸೆಟ್ ಆಯಿತೀಗ ಬೇಗ ಬಾ. ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಸಂಗೀತ. ನನ್ನ ಹೆಸರು ಸಂಗೀತ ರಾಜೇಶ್. ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಇದ್ದಾರೆ ನೋಡಿ, ರಕ್ಷಸಿಸ್ನ ಲೈವ್ಗೆ ಕೂಡ ಹೋಗಿ, ಅವರು ಚಂದ ಮಾಡಿ ಆಡ್ತಾರೆ. ಯಾರೆಲ್ಲ ಸಂಗೀತ ಪ್ರೇಮಿಗಳಿದ್ದಾರೆ ಅವರೆಲ್ಲ ರಕ್ಷಸಿಸ್ನ ಲೈವ್ಗೆ ಹೋಗಿ ಅವರು ಚಂದ ಮಾಡಿ ಆಡ್ತಾರೆ. ಸ್ವೀಟ್ ವಾಯ್ಸ್ ಅವರದು. 8 ಜನ ಇದ್ದಾರೆ ಜಗಳ ನೋಡೋಕೆ. ಓಕೆ ಬಾಯ್ ಮನಶ್ರೀ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮನಶ್ರೀ ಅವರೇ. ಹೀಗೆ ಬಂದು ಸಪೋರ್ಟ್ ಮಾಡ್ತಾ ಇರಿ ನನಗೆ. ನನ್ನ ನೋಟಿಫಿಕೇಶನ್ ಬರದಿದ್ರೆ ಹುಡುಕಿ ಆದರೂ ನನ್ನ ಲೈವ್ಗೆ ಬನ್ನಿ ಆಯಿತಾ. ಒಂದು ಸಂಗೀತ ಅಲ್ಲ ಶ್ರೀದುರ್ಗ ಚಾನಲ್ ಅಂತ ಹುಡುಕಿ ಬನ್ನಿ ಆಯಿತಾ. ಸಂಗೀತ ಅವರು ಬೇಜಾರು ಯಾಕೆ ಬೇಜಾರು ಮಾಡೋದು? ಸಂಗೀತ ಅವರು ಬೇಜಾರೆಲ್ಲ ಮಾಡಬಾರ್ದು. ಎಂತ ಬೇಜಾರು ಮಾಡಿ ಏನಾಗಬೇಕು, ಎಲ್ಲ ನಗ್ನಗ್ತಾ ಇರಿ. ಸೂಪರ್ ವಾಯ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನು ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ನಾನು ಇನ್ನು ಹಾಡಲ್ಲ, ಶೇಪ್ ಇದೆ ಮಾಸ್ಟರ್ ಎಕ್ಸ್ಗೆ, ಶೇಪ್ ಕೊಡೋಕ್ಕೆ ಇದೆ ಮಾಸ್ಟರ್ ಎಕ್ಸ್ಗೆ ಅಂತ. ಏನಪ್ಪ ಅವು ಎಕ್ಸ್? ಮನಸಾರೆ ನನ್ನ ಲೈವಲ್ಲಿ ಹೇಳದೆ ಹೋಗೋದು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೇಜಾರು ಮಾಡಿದರೆ ಯಾರು ನಿಲ್ತಾರೆ? ಯಾಕೆ ಬೇಜಾರಾ?
ನೋಡಿ ನಿಮಗೆ ಒಂದು ನಾನು ಹಾಡು ಆಡ್ತೇನೆ, ನೀವು ಬೇಜಾರು ಮಾಡಿ ಹೋಗ್ಬಾರ್ದು. ನಗು ಎಂದಿದೆ ಮಂಜಿನ ಬಿಂದು. ಗುರು ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಎಬ್ಬೆ ಒಂದು ಗೋಪಾಲೆ ತೋಜೋಡು ಗುರು ಹಾಯ್ ಅಂತೇಳಿ ಬಂದವ್ರ ಜೊತೆ ಚೆನ್ನಾಗಿ ಮಾತಾಡಬೇಕು. ನಾನು ಎಂತ ಮಾತಾಡಿದ್ದೀನಿ ಮಾರ್ರೆ ಸಂಗೀತ ಅವರೇ, ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೇನಲ್ಲ. ನಿಮ್ಗೆ ಎಂತ ಬೇಕು ಮಂಗಳೂರಿಂದ ಅದು ಹೇಳಿ. ಫಿಶ್ ಬೇಕಾ, ಕೋರಿ ಬೇಕಾ, ನೀರು ದೋಸೆ ಬೇಕಾ, ಎಂತ ಬೇಕು ಹೇಳಿ ನೀವು, ನಿಮ್ಗೆ ಸಂಗೀತ ಅವರೇ. ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ, ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಸಂಗೀತ ಓಕೆ ಬಾಯ್ ರೀ, ಓಕೆ ಬಾಯ್ ಬಾಯ್ ಬಾಯ್. ನಿಮಗೆ ಬೇಜಾರಾದರೆ ಸಾರಿ ಸಂಗೀತ ಅವರೇ, ನನ್ನ ಲೈವಲ್ಲಿ ಬೇಜಾರಾಗಿದ್ದರೆ ಸಾರಿ, ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ. ಥ್ಯಾಂಕ್ ಯು ಸೋ ಮಚ್, ನೀವು ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಬಾಯ್. ಅಂದರೆ ಎಂತ ಮೇಕಪ್ ಮಾಡಿ ಮಾತಾಡೋದು ಅಂತ ಹೇಳ್ತೇವೆ. ಹೋಗು ಸಂಗೀತ ಅಂತ ಹೇಳ್ತಾ ಇದ್ದಾರೆ ಮಂದಾರ ಸಿಸ್. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವದ ರಾಣಿ ರಾಣಿ ರಾಣಿ. ಸುಮ್ಮನೆ ಮೇಲ ಕಟ್ಟುವುದು ಸಂಗೀತ ಅಂತ ಹೇಳ್ತಾ ಇದ್ದಾರೆ ಮಂದಾರ ಸಿಸ್. ನನಗೆ ಮೀನು ಬೇಕು. ಹೌದಾ, ಮೀನು ಬೇಕಾದರೆ ಬನ್ನಿ, ನಮ್ಮ ಮಂಗಳೂರಿಗೆ ಬನ್ನಿ. ತಾಜಾ ಮೀನುಗಳಿವೆ, ಕಡಲಿನಿಂದ ತೆಗೆದು ಆಗಲೇ ಫ್ರೈ ಮಾಡಿ ಕೊಡ್ಬೋದು ಅಂಥ ಮೀನುಗಳಿವೆ. ಬನ್ನಿ ಒಮ್ಮೆ ವಿಸಿಟ್ ಮಾಡಿ ಮಂಗಳೂರನ್ನು. ನಮ್ಮ ತುಳುನಾಡು. ನಮಸ್ಕಾರ ಎಂಚ ಉಲ್ಲರು ಪಂದು ಬರೊಂದುಲ್ಲೇರು ದುರ್ಗಾ ಪ್ರಸಾದ್. ನಮಸ್ಕಾರ ದುರ್ಗಾ ಪ್ರಸಾದ್, ಎಂಚೊಲ್ಲರೀರು ರಜೆನೇನಿ ನಮ್ಮ ಎಂಡು ಮಲ್ಪರೆ ಪೋಪಿನಿ ಲೈವ್ ಅಪ್ಪ ಒಂಜ ಜನ ಬರೋದುಲ್ಲೇರು ಅಂಚ ಒಂಜ ಚೂಚೂರು ಬಾಕಿ ಆಪಿನಿ ನಮ್ಮ ಲೈವ್ ಇತ್ತೆ. ನನ್ನ ಎಂಡೆ ಮಲ್ಪನು ದುರ್ಗಾ ಪ್ರಸಾದ್ ಎಂಚೊಲ್ಲ ಚಾ ಪರಿಯಾರ ತಿಂತೀನಿ ಯಾರ. ಹಾ ರಜೆ ಪನೊಂದುಲ್ಲೇರು ದುರ್ಗ ಈಗ ತಾಜಾ ಕುಮೇದಿದೆ ಇತ್ತ ಕುಮೇದು ನಿಜಿನಲ್ಲ ಎಟ್ಟಿ ಬರ್ಪುಣು ಎಟ್ಟಿ ಎಡ್ಡೆ ಬರ್ಪುಣು. ನನತ್ತೆ ಆಗಸ್ಟ್ ದಂಚಿ ಮೀನ್ ಪತ್ರೆ ಪೋಪಿರತ್ತೆ. ಶಾಪ ಯಾರಿಗೆ ಇಡುದು ಸಂಗೀತ ಅಂತೆ ಓದಾದಿ ಓಲ್ ಪಾಡೀರ್. ಅದಕ್ಕೆ ಕನ್ನಡ ಚಾನಲ್ ಅವರು ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ರೆ. ಯಾರಿಗೆ ಕನ್ನಡ ಚಾನಲ್ ಗೊತ್ತಾಗುದಿಲ್ಲ? ಪೋಯಿರ ಮೇರು ದುರ್ಗಾಪ್ರಸಾದ್ ಹೋದ್ರಾ? ದುರ್ಗಾಪ್ರಸಾದ್ ಇದ್ದೀರಾ? ಎಲ್ಲಿದ್ದಾರೆ? ನಾನು ಹೋಗೋದು ಕೆಲಸ ಉಂಟು. ಓಕೆ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಅವರೇ, ಥ್ಯಾಂಕ್ ಯು. ನೀವು ಬಂದು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಆಯಿತಾ, ನಿಮ್ಮದು ಚಾನಲ್ ಇದ್ದರೆ ಹೇಳಿ, ಲೈವ್ ಇದ್ದರೆ ಹೇಳಿ, ನಾವು ಬರ್ತೇವೆ. ಒಂದು 10 ನಿಮಿಷ ಆದರೂ ಸಪೋರ್ಟ್ ಕೊಡ್ತೇವೆ ಖಂಡಿತ. ನೀವು ಹೇಳಿ ಹೋಗಿ ಆಯಿತಾ, ಚಾನಲ್ ಇದ್ದರೆ. ಆಗ ಮತ್ತೆ ಆದರೆ 1 ಗಂಟೆಗೆ ಇಲ್ಲದ್ರೆ 12 ಗಂಟೆಗೆ ಬರ್ತೇನೆ, ಇಲ್ಲದ್ರೆ 2 ಗಂಟೆಗೆ ಬರ್ತೇನೆ. ಬಂದು ಸಪೋರ್ಟ್ ಮಾಡಿ ಆಯ್ತಾ ಲೈವಿಗೆ ಬಂದು. ಎಣ್ಣೆ ಮಲ್ಪೊಚ್ಚಿ ಇತ್ತೆ ಮಲ್ಲ ಏಸ ಬರ್ರೆ ಉಂಡು ಓಡಿ ಏಸ ಗೊತ್ತಲ್ಲ ಆಗಲ್ಲ ಅಂತ ಗೊತ್ತಲ್ಲ ಗ್ರೋತ್ ಆಗಲ್ಲ ಅಂತೆ ಯಾವ್ದು ಬನೆ ಅಂಚನ ಸೈಕಲ್ ಕೊಂಪಿ ನೋಡ್ಸಿ ಚಾಪೂರ ಆಂಡ್ ಬೊಪ್ಪ ಬರಡು ಬೊಪ್ಪಳಕ್ಕೇನು ಚಾಪೂರ ಆಂಡಿ ದುರ್ಗಾ ಪ್ರಸಾದ್ ಇನ್ನಾಳೆ ದಾದ ತಿಂಡಿ ಈ ಪೋ ಸೈಕಲ್ ಗೊಬ್ಬು ಪೋ ಕೂಡ ನಮ್ನೆ ಬಕ ಸೈಕಲ್ ರಿಪೇರಿ ಯಾನ್ ಲಕ್ಕಡ ಆಪುಂಡ ಲಕ್ ನನ್ನ ಲಕ್ಕದ ಜರ ನಿಖಿಲ್ ಬ್ರೋ ಎಂಚ ಉಲ್ಲಾರು ನಿಖಿಲ್ ಬ್ರೋ ಎಂಚ ಉಲ್ಲಾರ್ಕೇನೊಂದು ಉಲ್ಲೇರು ಬಾಯ್ ಸಿಸ್ ಓಕೆ ಬಾಯ್ ಉಂತಲೇ ನನ್ನ ಲೈವ್ ಎಂಡ್ ಮಲ್ಪೆ ಬಂದಾರ ಸಿಸ್ ದುರ್ಗಾ ಪ್ರಸಾದ್ ಬರ್ತೀರತ್ತೆ ಓಕೆ ಬಂದಾರ ಸಿಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಅವೇ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸಂಗೀತ ಬಾಯ್ ಅಂತ ಹೇಳ್ತಾ ಇದ್ದಾರೆ ಸಂಗೀತ ಪೋಯೇರಿ ಸಂಗೀತ ಬೇಜಾರಾದ ಪೋಯೇರು ಎಂಡ ಬೇಜಾರಾದ ಪೋಯೇರು ಮಾರ್ರೆ
ಅವು ಏರಿಂದು ಗೊತ್ತುಜ್ಜಿಂಕ್ ಸಂಗೀತ ಅತ್ತೆ ಇರೇ ಗೊತ್ತಾಂಡ ಓಕೆ ಆನುಲ್ಲೆ ಪನೊಂದುಲ್ಲೇರು ಮಲ್ಲಿಗೆ ಮಂದರ್ಸಿಸಲು ಇರು ಲಕ್ಕದ ಬೇಲೆಜ್ಜ ಚಾ ತಿಂಡ್ರೆ ಬ್ರೋಚ ನನಗೇಪ್ಪ ನನ ಆಂಡ ಮಧ್ಯಾಹ್ನ 2 ಗಂಟೆಗೆ ಇಜಿಂದ ಮಧ್ಯಾಹ್ನ 1 ಗಂಟೆ ಬರ್ಪೆ ಅಂದ ಎನ್ನುನು ಖಾಲಿ ಅಂಚ ತೂಳು ಸಂಗೀತ ಉಂಡ ಸಂಗೀತ ಎದ್ದಿರಾ ನನಗೆ ಪಾಪನೊಂದುಲ್ಲೇರು ಅಂಚೆ ದಿನೋಲ ಬರ್ಪೆ ದುರ್ಗಪ್ರಸಾದ್ ದಿನೋಲ ಬರ್ಪೆ ಒರರ 8 ಗಂಟೆ ಬರ್ಪೆ ಒರರ 16 ಗಂಟೆ ಬರ್ಪೆ ಒರರ 2 ಬರ್ಪೆ ಒರರ 3 ಗಂಟೆ ಬರೆ ಸರಿ 2 ಗಂಟೆಡ್ ಬಲೆ ಓಕೆ 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 ತೂಪೆ ಅವೇ 2 ಗಂಟೆಡ್ ಇಜಿನ 1 ಗಂಟೆ ಪನ್ಪೆನ್ 1 ಗಂಟೆ ಬತ್ತಿನ 2 ಮುಟ್ಟ ಉಪ್ಪುವೆ ಅವೇ ಒಟ್ರಾಸಿ ಒನಸ ಒಂದೇ ಬರ್ರೆ ಅಪ್ಪುಜಿ ಸಂಗೀತ ಇಜ್ಜಿರ ಅಂದಿ ಬಾಯ್ ಅಕ್ಕ ಮನಂದ್ರೆ ಬಾಯ್ ದುರ್ಗಪ್ರಸಾದ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತದೆ ಮಾತೆಲ್ಲ ಸಪೋರ್ಟ್ ಮಾಡ್ತೀನಿ ಮಾತೆಲ್ಲ ಧನ್ಯವಾದಗಳು ಅವೇ ಮಂದಿರ ಸಿಸ್ ಇರು ಉಂತಲೆ ಲೈವ್ ಎಂಡ್ ಮಾಡ್ಕೊಂಡು ಉಂತಲೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ ಲೈಕ್ ಕೊಟ್ಟಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಮಲ್ಲ ಥ್ಯಾಂಕ್ಸ್ ಹಾಗೆಯೇ ಮತ್ತೆ ನಿಮ್ಮ ಭೇಟಿ ಮತ್ತೆ ಮಧ್ಯಾಹ್ನ ಸಿಗುವ ಹಾಗೆ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್ ತುಂಬಿ ಆದರೆ ನಾವು ಆಗುವೆ ಅಂತ ಹೇಳ್ತಾ ಇದ್ದಾರೆ ಓಕೆ ಬಾಯ್